ಹಿಂದೂ ಸಂಗಮ ಆಯೋಜನಾ ಸಮಿತಿ ಬೆಳ್ತಂಗಡಿ ತಾಲೂಕು ಇದರ ವತಿಯಿಂದ ನಡೆಯುತ್ತಿರುವಂತಹ ಪ್ರಶಿಕ್ಷಣ ವರ್ಗ ಮತ್ತು ಆಮಂತ್ರಣ ಪತ್ರ ಮತ್ತು ಸ್ಟಿಕ್ಕರ್ ಇದರ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಬೆಳ್ತಂಗಡಿ ತಾಲೂಕಿನ 7 ಮಂಡಲದ ಹಿರಿಯರನ್ನು, ಕಿರಿಯರನ್ನು ಮತ್ತು ಸಜ್ಜನ ಎಲ್ಲ ಮಾತೆಯರನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತಾ, ಈ ಕಾರ್ಯಕ್ರಮದ ವೇದಿಕೆಗೆ ನಮ್ಮ ಆಯೋಜನಾ ಸಮಿತಿಯ ತಾಲೂಕಿನ ಅಧ್ಯಕ್ಷರಾದ ನಮ್ಮೆಲ್ಲರಿಗೂ ಪ್ರೇರಣೆದಾಯ ಕೆಲಸ ಮಾಡುತ್ತಿರುವಂತಹ ಶ್ರೀಯುತ ಅಜಿತ್ ಜಿ ಶೆಟ್ಟಿ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಇವತ್ತಿನ ಆಮಂತ್ರಣ ಪತ್ರ ಬಿಡುಗಡೆಗೆ ಮಾಡಲಿಕ್ಕೆ ಅವರ ಅಮೃತ ಹಸ್ತದಿಂದ ಬಿಡುಗಡೆ ಆಗಲಿಕ್ಕಿದೆ. ಈ ಬಿಡುಗಡೆಯನ್ನು ಮಾಡಲಿರುವಂತಹ ನಮ್ಮ ತಾಲೂಕಿನ ಹಿರಿಯ ಉದ್ಯಮಿ, ಈ ಸಮಾಜಕ್ಕೆ ಒಂದಷ್ಟು ಮಾರ್ಗದರ್ಶಕರಾಗಿರುವಂತಹ ಶ್ರೀಯುತ ಶ್ರೀ ಶಿವಶಂಕರ್ ನಾಯಕ್ ರೈತ ಬಂಧು ಇದರ ಮಾಲಕರನ್ನು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಒಟ್ಟು ನಮ್ಮ ಈ ದಿನದ ಪ್ರಶಿಕ್ಷಣದ ದೃಷ್ಟಿಯಲ್ಲಿ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿದಂತಹ ಸುಳ್ಯದ ಸಾಮಾಜಿಕ ಕಾರ್ಯಕರ್ತರು, ಮಂಗಳೂರು ವಿಭಾಗ, ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಈ 3 ಜಿಲ್ಲೆಯನ್ನು ವ್ಯಾಪ್ತಿಯಲ್ಲಿ ಸಾಮಾಜಿಕ ಚಟುವಟಿಕೆಯನ್ನು ಮಾಡಿಕೊಂಡು ಈ ಭಾಗದ ಸಾವಿರಾರು ಕಾರ್ಯಕರ್ತರಿಗೆ ಮಾರ್ಗದರ್ಶನ ಮಾಡುತ್ತಿರುವ ನಮಗೆಲ್ಲರಿಗೂ ಪ್ರೇರಣೆದಾಯಿಯಾಗಿರುವಂತಹ ಹಿರಿಯರಾಗಿರುವಂತಹ ಸುಭಾಷ್ ಕಲ್ಲಂಜರನ್ನು ಕೂಡ ಅತ್ಯಂತ ಗೌರವಪೂರ್ವಕ ಈ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಕಾಂತಾಜಿಯ ಫ್ಯಾಮಿಲಿಯವರು, ಕುಟುಂಬದವರು, ಬೆಳ್ತಂಗಡಿ ತಾಲೂಕಿನ ಎಲ್ಲರಿಗೂ ಚಿರಪರಿಚಿತರಾಗಿರುವ ಹಿರಿಯರು, ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರುವವರು, ಈ ಭಾಗದ ಎಲ್ಲ ಸಂಘ ಸಂಸ್ಥೆಗಳಿಗೆ ಮಾರ್ಗದರ್ಶನ ನೀಡುತ್ತಿರುವವರು ಶ್ರೀ ಗಣೇಶ್ ಕಾಂತಾಜೆ ತಮ್ಮನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ನಮ್ಮ ಹಿಂದೂ ಸಂಗಮ ಕಾರ್ಯಕ್ರಮದ ಆಯೋಜನೆಯಲ್ಲಿ ಪುರುಷರಿಗೆ ಎಷ್ಟು ಪಾತ್ರ ಇದೆಯೋ ಅದೇ ರೀತಿ ಮಹಿಳೆಯರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಎಲ್ಲರ ಪ್ರತಿನಿಧಿಯಾಗಿ ನಮ್ಮ ಆಯೋಜನಾ ಸಮಿತಿಯ ತಾಲೂಕಿನ ಉಪಾಧ್ಯಕ್ಷರಲ್ಲಿ ಓರ್ವರಾಗಿರುವಂತಹ ಶ್ರೀಮತಿ ಜಯ ಅನಂತ ಕೃಷ್ಣ ಭಟ್ ಕೊಯ್ಯೂರು ಇವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಇವತ್ತಿನ ಆಮಂತ್ರಣ ಪತ್ರಕ್ಕೆ ಬಿಡುಗಡೆ ಮಾಡುವಂತಹ ಹಿರಿಯರಾದಂತಹ ಶಿವಶಂಕರ್ ನಾಯಕ್ ಇವರನ್ನು ಇಲ್ಲಿ ಸೇರಿರುವಂತಹ ಎಲ್ಲ ಸಜ್ಜನ ಹಿಂದೂ ಬಾಂಧವರ ಪರವಾಗಿ ಅತ್ಯಂತ ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಆಯೋಜನಾ ಸಮಿತಿಯ ಅಧ್ಯಕ್ಷರಾದಂತಹ ಅಜಿತ್ ಜಿ ಶೆಟ್ಟಿ ಇವರನ್ನು ಕೂಡ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ. ಹಾಗೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಸುಭಾಷ್ ಕಾಲೇಜ ತಮ್ಮನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ಶ್ರೀ ಗಣೇಶ್ ಕಾಂತಾಜೆ ಇವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ. ಮಾತೃ ಸ್ವರೂಪಿಯಾಗಿರುವಂತಹ ಶ್ರೀಮತಿ ಜಯ ಅನಂತ ಕೃಷ್ಣ ಭಟ್ ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಗೌರವದಿಂದ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ತಾಲೂಕಿನ ಹೆಮ್ಮೆಯ ಶಾಸಕರು, ನವ ಬೆಳ್ತಂಗಡಿಯ ಹರಿಕಾರರಾದಂತಹ ಹರೀಶ್ ಪೂಜಾರಿ ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಆಯೋಜನಾ ಸಮಿತಿಯ ಕೈಯಿಂದ ಸ್ವಾಗತ ಮಾಡ್ತಾ ಇದ್ದೇವೆ. ಹಾಗೆಯೇ ನಮ್ಮ ತಾಲೂಕಿನ ಆಯೋಜನಾ ಸಮಿತಿಯ ಎಲ್ಲ ಉಪಾಧ್ಯಕ್ಷರುಗಳು, ಪ್ರಧಾನ ಕಾರ್ಯದರ್ಶಿಗಳು, ಜತೆ ಕಾರ್ಯದರ್ಶಿಗಳು, ಕೋಶಾಧಿಕಾರಿ, ಎಲ್ಲ ಪದಾಧಿಕಾರಿ ಬಂಧುಗಳನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ 7 ಮಂಡಲದಲ್ಲಿ ಇರುವಂತಹ ಭಜನಾ ಮಂಡಳಿಯ ಅಧ್ಯಕ್ಷರುಗಳು,
ದೈವ ದೇವಸ್ಥಾನಗಳ ಅಧ್ಯಕ್ಷರುಗಳು, ಸಮಾಜದಲ್ಲಿರುವಂತಹ ಸಮಾಜ ಬಂಧುಗಳು, ಜಾತಿ ಪ್ರಮುಖರು, ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಸಜ್ಜನ ಹಿಂದೂ ಬಾಂಧವರು ಎಲ್ಲರೂ ಈ ಆಮಂತ್ರಣ ಪತ್ರದ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ. ತಮ್ಮೆಲ್ಲರನ್ನೂ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಹಿಂದೂ ಸಂಗಮ ಕಾರ್ಯಕ್ರಮ ನಮ್ಮ ಮಂಡಲಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಆಗಬೇಕಿದ್ರೆ ಈಗಾಗಲೇ ಒಂದು ತಂಡ ರಚನೆಯಾಗಿದೆ. ಅದು ನಿರ್ವಹಣಾ ತಂಡ ಅಂತ ಹೇಳಿ ಮಂಡಲ ನಿರ್ವಹಣಾ ತಂಡ. ಈ ಮಂಡಲ ನಿರ್ವಹಣಾ ತಂಡದ ಸಂಯೋಜಕರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರುಗಳು ಕೂಡ ಅತ್ಯಂತ ಗೌರವಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿವಿಧ ಜವಾಬ್ದಾರಿ ಇರುವಂತಹ ಹಾಗೂ ಪರಿವಾರ ಸಂಘಟನೆಯ ವಿವಿಧ ಜವಾಬ್ದಾರಿ ಇರುವಂತಹ ಎಲ್ಲ ಪದಾಧಿಕಾರಿ ಬಂಧುಗಳಿಗೆ, ಈ ತಾಲೂಕಿನಲ್ಲಿರುವಂತಹ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೆ, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಬಂಧುಗಳಿಗೆ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ಪತ್ರಿಕಾ ಮಾಧ್ಯಮದ ಬಂಧುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ದೇಶದ ಹಿರಿಯರ ಚಿಂತನೆಯ ಪ್ರಕಾರ ಈ ದೇಶದ ಅನೇಕ ಹಿರಿಯರ ಚಿಂತನೆಯ ಪ್ರಕಾರ ಈ ದೇಶದಲ್ಲಿ ಈಗಾಗಲೇ ಹಿಂದೂ ಸಂಗಮ, ಹಿಂದೂ ಸಮಾಜೋತ್ಸವ ಹೀಗೆ ಬೇರೆ ಬೇರೆ ಹೆಸರುಗಳ ಅಡಿಯಲ್ಲಿ ಈ ದೇಶದ ಎಲ್ಲ ಹಿಂದೂಗಳನ್ನು ಒಟ್ಟು ಸೇರಿಸುವಂತ ಕೆಲಸ ಕಾರ್ಯಗಳು ನಡೆಯುತ್ತಾ ಇದೆ. ಅದರ ಮುಂದುವರಿದ ಭಾಗವಾಗಿ ನಮ್ಮ ವಿಭಾಗದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಿನಲ್ಲಿ ಕೂಡ ಹಿಂದೂ ಸಂಗಮ ಎಂಬ ಹೆಸರಿನಲ್ಲಿ ಜಾಗೃತ ಹಿಂದೂ ಸಮಾಜವನ್ನು ಮತ್ತೊಮ್ಮೆ ಸೇರಿಸಿ ಆ ಹಿಂದೂಗಳಲ್ಲಿ ನಮ್ಮ ಹಿಂದುತ್ವದ ಜಾಗೃತಿಯನ್ನು ಮೂಡಿಸುವುದಕ್ಕೋಸ್ಕರ ಕಾರ್ಯಕ್ರಮಗಳು ಆಗ್ತಾ ಇದೆ. ಇನ್ನು ನಾವು ಕೇವಲ ಒಂದು ಕಾರ್ಯಕ್ರಮಕ್ಕೋಸ್ಕರ ನಾವು ಸೇರಿಲ್ಲ. ಇನ್ನು ನಾವು ಹಿಂದೂ ಸಮಾಜದ ಆತ್ಮವಿಶ್ವಾಸವನ್ನು ಪುನರ್ ಜಾಗೃತಗೊಳಿಸುವುದಕ್ಕೋಸ್ಕರ, ಒಗ್ಗಟ್ಟಿನ ದಾರಿಯನ್ನು ಮತ್ತೆ ಕಂಡುಕೊಳ್ಳುವುದಕ್ಕೋಸ್ಕರ, ಮತ್ತೆ ನಮ್ಮ ಮುಂದಿನ ಪೀಳಿಗೆಗೆ ದಿಕ್ಕನ್ನು ತೋರಿಸುವುದಕ್ಕೋಸ್ಕರ ನಾವೆಲ್ಲ ಇವತ್ತು ಸೇರಿದ್ದೇವೆ. ಹಿಂದೂ ಸಂಗಮ ಎಂದರೆ ಕೇವಲ ಅದು ಸಭೆಯಲ್ಲ, ಕೇವಲ ಅದು ಘೋಷಣೆಯಲ್ಲ, ಕೇವಲ ಅದು ಕಾರ್ಯಕ್ರಮವೂ ಕೂಡ ಅಲ್ಲ. ಇದು ಸಮಾಜದೊಳಗಿನ ಅಂತರವನ್ನು ಮುಚ್ಚುವ ಸೇತುವೆ, ವಿಭಜನೆಗೆ ಉತ್ತರ ಕೊಡುವ ಏಕತೆಯ ಮಂತ್ರ, ನಿರಾಶೆಗೆ ಉತ್ತರ ಕೊಡುವ ಧೈರ್ಯದ ಹಿಂದೂ ಸಂಗಮ ಕಾರ್ಯಕ್ರಮ. ಹಿಂದೂ ಸಂಗಮ ಕಾರ್ಯಕ್ರಮ ಭಯಕ್ಕೋಸ್ಕರ ನಾವು ಮಾಡ್ತಾ ಇಲ್ಲ, ಭರವಸೆಯನ್ನು ಮೂಡಿಸುವುದಕ್ಕೋಸ್ಕರ ಹಿಂದೂ ಸಂಗಮ ಕಾರ್ಯಕ್ರಮವನ್ನು ಮಂಡಲ ಶಾಲೆಯಲ್ಲಿ ನಾವು ನಡೆಸ್ತಾ ಇದ್ದೇವೆ. ಹಿಂದಿನ ಹಿಂದೂ ಸಮಾಜ ಸಂಖ್ಯೆಯಲ್ಲಿ ನಾವು ದೊಡ್ಡದಿದ್ದೇವೆ, ಆದರೆ ಕೆಲವೊಂದು ವಿಚಾರದಲ್ಲಿ, ಚಿಂತನೆಯಲ್ಲಿ ನಾವೆಲ್ಲರೂ ಚಿಕ್ಕದಾಗಿದ್ದೇವೆ. ನಾವು ದೇವಸ್ಥಾನಗಳಲ್ಲಿ ಸೇರ್ತೇವೆ, ಆದರೆ ಸಮಾಜದ ವಿಚಾರದಲ್ಲಿ ಬಂದಾಗ, ಹಿಂದುತ್ವ ಬಂದಾಗ ನಾವೆಲ್ಲರೂ ದೂರ ಆಗುತ್ತೇವೆ. ಈ ದೂರತನವನ್ನು ಹೋಗಲಾಡಿಸೋದಕ್ಕೋಸ್ಕರ ಹಿಂದೂ ಸಂಗಮ ಆಗ್ತಿರುವುದು. ಹಿಂದೂ ಸಂಗಮ ಹೇಳುವುದು ಒಂದು ರೀತಿ ಮೊದಲು ನಮ್ಮೆಲ್ಲರ ಹಿಂದೂಗಳ ಮನಸ್ಸಲ್ಲಿ ನಾವೆಲ್ಲರೂ ಹಿಂದೂಗಳು ಎನ್ನುವ ಮನಸ್ಥಿತಿಯನ್ನು ಉಂಟು ಮಾಡೋದಕ್ಕೋಸ್ಕರ ಹಿಂದೂ ಸಂಗಮ ಕಾರ್ಯಕ್ರಮ ಆಗುವಂತದ್ದು. ಹಿಂದೂ ಸಂಗಮದ ದೃಷ್ಟಿ ಬಹಳ ಸರಳ ಮತ್ತು ಸ್ಪಷ್ಟವಾಗಿದೆ. ಪ್ರತಿಯೊಬ್ಬ ಹಿಂದೂಗೂ ಈ ಸಮಾಜದಲ್ಲಿ ಗೌರವ ಸಿಗಬೇಕು, ಗೌರವದ ಬದುಕನ್ನು ಮಾಡಬೇಕು, ಸಮಾಜದಲ್ಲಿ ಸಾಮರಸ್ಯದ ಬದುಕು ನಿರ್ಮಾಣ ಆಗಬೇಕು, ಸಂಸ್ಕೃತಿಗೆ ಸುರಕ್ಷತೆ ಸಿಗಬೇಕು, ದೇಶಕ್ಕೆ ಬಲಿಷ್ಠವಾದಂತಹ ಸಮಾಜ ಅದು ಹಿಂದೂ ಸಮಾಜ ಸಿಗಬೇಕು. ಇದು ಯಾರ ವಿರುದ್ಧವೂ ಮಾಡುವಂತಹ ಸಮಾವೇಶ ಅಲ್ಲ, ಸಂಗಮ ಅಲ್ಲ. ಇದು ಸಮಾಜದ ಒಳಗಿನ ಬಲವನ್ನು ಎಚ್ಚರಿಸುವ, ನಾವೆಲ್ಲರೂ ಒಟ್ಟಾಗಿದ್ದೇವೆ ತೋರಿಸುವುದಕ್ಕೋಸ್ಕರ ಮಾಡ್ತಿರುವಂತ ಕಾರ್ಯಕ್ರಮ ಅದು ಹಿಂದೂ ಸಂಗಮ ಕಾರ್ಯಕ್ರಮ. ಹಿಂದೂ ಸಂಗಮ ಕಾರ್ಯಕ್ರಮದ ಯೋಜನೆ ವ್ಯಕ್ತಿ ಕೇಂದ್ರಿತವಾಗಿರುವುದಿಲ್ಲ, ಮಂಡಲ ಕೇಂದ್ರಿತವಾಗಿರುತ್ತದೆ ಮತ್ತು ಸಮಾಜ ಕೇಂದ್ರಿತವಾಗಿರುತ್ತದೆ. ನಾವೆಲ್ಲ ಕಾರ್ಯಕ್ರಮಗಳನ್ನು ಮಾಡುವಂತದ್ದು ಮಂಡಲದಲ್ಲಿರುವಂತಹ ಸಮಾಜದ ವ್ಯಕ್ತಿಗಳನ್ನು ಸೇರಿಸಿಕೊಂಡು ಮಾಡುವಂತಹ ಈ ಕಾರ್ಯಕ್ರಮ. ಪ್ರತಿಯೊಬ್ಬ ಬಂಧು ಇದರಲ್ಲಿ ಭಾಗಿಯಾಗಬೇಕು.
ಆತ ಪ್ರೇಕ್ಷಕನಾಗಬಾರದು, ಅವನ ಮುಕ್ತ ಮನಸ್ಸಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕೆಂಬ ದೃಷ್ಟಿಕೋನ ಇಟ್ಟುಕೊಂಡು ಮಂಡಲ ಶಾಲೆಯಲ್ಲಿ ಹಿಂದೂ ಸಂಗಮ ಕಾರ್ಯಕ್ರಮ ಆಗುವಂತದ್ದು. ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಪ್ರತಿಯೊಬ್ಬ ಸಮಾಜದ ಮೇಲೆ ಬಂದಿರುವಂತಹ ಎಲ್ಲರೂ ಕೂಡ ಈ ಸಮಾಜದ ಮೇಲೆ ಪ್ರಭಾವ ಬೀರುವಂತಹ ವ್ಯಕ್ತಿಗಳು. ಇವತ್ತು ಇಲ್ಲಿ ಸೇರಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಮಾಜದಲ್ಲಿ ಅತ್ಯಂತ ಪ್ರಭಾವಿ ಇರುವಂತಹ ವ್ಯಕ್ತಿಗಳು. ನೀವೆಲ್ಲರೂ ಕೂಡ ಮಾತುಗಾರಿಕೆ ಮಾಡೋದಿಲ್ಲ, ಆದರೆ ನಿಮ್ಮ ಮೌನದಲ್ಲಿ ಒಂದಷ್ಟು ಶಕ್ತಿ ಇರುವಂತಹ ವ್ಯಕ್ತಿಗಳು. ನಿಮ್ಮ ಮಾತಿಗೂ ಕೂಡ ಅದನ್ನು ಇಡೀ ಸಮಾಜವನ್ನು ಬದಲಾವಣೆ ಮಾಡುವಂತಹ ಶಕ್ತಿ ಇರುವಂತದ್ದು, ಇಡೀ ಸಮಾಜಕ್ಕೆ ದಿಕ್ಕು ತೋರಿಸುವಂತಹ ವ್ಯಕ್ತಿತ್ವ ಇರುವಂತಹ ತಾವುಗಳು ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ. ನೀವು ಮುಂದೆ ಬಂದರೆ 10 ಮಂದಿ ನಿಮ್ಮ ಹಿಂದೆ ಬರ್ತಾರೆ ಎಂಬ ದೃಷ್ಟಿಕೋನ ಇಟ್ಟುಕೊಂಡು ಹಿಂದೂ ಸಂಗಮದ ಕಾರ್ಯಕ್ರಮದಲ್ಲಿ ಈ ಸಮಾಜದಲ್ಲಿರುವಂತಹ, ನಮ್ಮ ತಾಲೂಕಿನಲ್ಲಿರುವಂತಹ, ಮಂಡಲದಲ್ಲಿರುವಂತಹ ಎಲ್ಲ ಸಜ್ಜನ ಬಂಧುಗಳನ್ನು ಮೌನವಾಗಿರುವವರು ಮತ್ತು ಮಾತುಗಾರಿಕೆ ಇರುವವರು, ಪ್ರಭಾವಿ ಇರುವವರು ಮತ್ತು ದೈವ ದೇವಸ್ಥಾನಗಳ ಜವಾಬ್ದಾರಿ ಇರುವ ಸಮಾಜದಲ್ಲಿರುವಂತಹ ಗಣ್ಯ ವ್ಯಕ್ತಿಗಳನ್ನೆಲ್ಲರನ್ನೂ ಸೇರಿಸಿಕೊಂಡು ಈ ಕಾರ್ಯಕ್ರಮ ಮಾಡುವಂತದ್ದು. ಈ ಎಲ್ಲರ ಉಪಸ್ಥಿತಿಯಲ್ಲಿ ಸಮಾಜದಲ್ಲಿ ಒಂದಷ್ಟು ಬದಲಾವಣೆ ಆಗಬೇಕೆಂಬ ದೃಷ್ಟಿಕೋನ ಇಟ್ಟುಕೊಂಡು ಈ ಹಿಂದೂ ಸಂಗಮ ಕಾರ್ಯಕ್ರಮ ಆಗುವಂತದ್ದು. ಆ ದೃಷ್ಟಿಕೋನದಲ್ಲಿ ನಾವೆಲ್ಲರೂ ಇವತ್ತು ಸೇರಿದ್ದೇವೆ. ಈ ಕಾರ್ಯಕ್ರಮ ಇವತ್ತಿಗೆ ಮಾತ್ರ ಇದು ಪ್ರಾರಂಭ. ಈ ಕಾರ್ಯಕ್ರಮ ಇವತ್ತಿಗೆ ಕೊನೆಯಾಗುವುದಿಲ್ಲ. ಈ ದಿನದಿಂದ ನಮ್ಮ ಮಂಡಲಗಳಲ್ಲಿ ಈಗಾಗಲೇ ನಾವು ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡ್ತೇವೆ. ಆ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಗೊತ್ತಾಗ್ತದೆ ನಮ್ಮ ಮಂಡಲಗಳಲ್ಲಿ ಯಾವ ಕಾರ್ಯಕ್ರಮ ಆಗ್ತದೆ. ಆ ಕಾರ್ಯಕ್ರಮಗಳಲ್ಲಿ ಇಲ್ಲಿ ಸೇರಿರುವಂತ ನಾನು ಹೇಳಿದಂತ ಎಲ್ಲ ವ್ಯಕ್ತಿಗಳು ಕೂಡ ಮುಕ್ತ ಮನಸ್ಸಿನಿಂದ ಕೇವಲ ಹಿಂದೂ ಸಮಾಜದ ಏನು ಹಿಂದಿನ ಕಾಲದ ಪರಂಪರೆಗಳಿನ್ನೊಂದು ಏನು ಸಂಸ್ಕೃತಿ ಇದೆ ಅದೆಲ್ಲವನ್ನು ಮುಂದಿನ ಪೀಳಿಗೆಗೆ ತಿಳಿಸೋದಕ್ಕೋಸ್ಕರ ಮಾಡುವಂತ ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲ ಸಹಕಾರವನ್ನು ಮೊದಲನೇದಾಗಿ ಬೇಡಿಕೊಳ್ಳುತ್ತಾ ಕಾರ್ಯಕ್ರಮದ ಮುಂದೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಒಟ್ಟು 7 ಮಂಡಲಗಳ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡುವಂತಹ ಹಿರಿಯರಾಗಿರುವಂತಹ ರೈತ ಬಂಧು ಇದರ ಮಾಲಕರಾಗಿರುವಂತಹ ಶ್ರೀಯುತ ಶ್ರೀ ಶಿವಶಂಕರ್ ನಾಯಕ್ ಇವರು ಈ ವೇದಿಕೆಯ ಮೇಲೆ ಇರುವಂತಹ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಹಿರಿಯರ, ಗಣ್ಯರ, ಕಿರಿಯರ ಉಪಸ್ಥಿತಿಯಲ್ಲಿ ನಮ್ಮ ಹಿಂದೂ ಸಂಗಮದ ಕಾರ್ಯಕ್ರಮವನ್ನು ಅತ್ಯಂತ ಒಳ್ಳೆಯ ಮನಸ್ಸಿನಿಂದ, ಗೌರವದಿಂದ ಈ ಕಾರ್ಯಕ್ರಮವನ್ನು ಅವರು ಅನಾವರಣಗೊಳಿಸುತ್ತಿದ್ದಾರೆ. ನಾವೆಲ್ಲರೂ ಕೂಡ ಎದ್ದು ನಿಂತು ಈ ಆಮಂತ್ರಣ ಪತ್ರ ಬಿಡುಗಡೆ ಸಂದರ್ಭದಲ್ಲಿ ಸಹಕರಿಸಬೇಕಂತ ಕೇಳಿಕೊಳ್ಳುತ್ತಾ ಈ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಬೇಕಂತ ಹಿರಿಯರಲ್ಲಿ ಕೇಳಿಕೊಳ್ಳುತ್ತೇವೆ. ಹರಿಶನ ನಮ್ಮ ತಾಲೂಕಿನ ಶಾಸಕರಾಗಿರುವಂತಹ ಹರೀಶ್ ಪೂಜಾರಿ ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರಬೇಕು ಅಂತ ಕೇಳಿಕೊಳ್ಳುತ್ತಿದ್ದೇನೆ. ಆಮಂತ್ರಣ ಪತ್ರವನ್ನು ಬಿಡುಗಡೆ ಮಾಡಿದಂತ ಎಲ್ಲ ಹಿರಿಯರಿಗೆ, ಗಣ್ಯರಿಗೆ ಕೃತಜ್ಞತೆಯನ್ನು ಅರ್ಪಿಸುತ್ತಾ ಈ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದಂತ ಹಿರಿಯರಾದಂತಹ ಶ್ರೀ ಶಿವಶಂಕರ್ ನಾಯಕ್ ಇವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತ ವಿನಮ್ರ ವಿನಂತಿ.
ಮತ್ತು ಈ ಒಂದು ವಿಶೇಷ ಸಂದರ್ಭದಲ್ಲಿ ವಿಶೇಷ ಸಂದರ್ಭದಲ್ಲಿ ಆಹ್ವಾನ ಪತ್ರಿಕೆಯನ್ನು ಬಿಡುಗಡೆ ಮಾಡುವಂತಹ ಒಂದು ಜವಾಬ್ದಾರಿಯನ್ನು ನನಗೆ ವಹಿಸಿಕೊಟ್ಟದಕ್ಕೆ ನನ್ನ ಮೇಲೆ, ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಸಂಸ್ಥೆಯ ಮೇಲೆ ವಿಶ್ವಾಸ ಇಟ್ಟು, ಪ್ರೀತಿ ಇಟ್ಟು ನಮ್ಮನ್ನು ಆಹ್ವಾನಿಸಲಿಕ್ಕೆ ಎಲ್ಲ ಸಂಘಟನೆಗಳಿಗೆ ಪ್ರಥಮವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಈ ಒಂದು ಸಂದರ್ಭದಲ್ಲಿ ಹಿಂದೂ ಸಂಗಮ ಸಭೆ ಸಮಸ್ತ ಹಿಂದೂ ಸಮಾಜ ಬಾಂಧವರಿಗೆ ಹಿಂದೂ ಸಮಾಜದಲ್ಲಿ ಶಾಂತಿ, ಸಾಮರಸ್ಯ, ಏಕತೆ, ಸಾಂಸ್ಕೃತಿಕ ಜಾಗೃತಿಯನ್ನು ಬಲಪಡಿಸುವ ಉದ್ದೇಶ. ಈಗ ಪ್ರಾಸ್ತಾವಿಕವಾಗಿ ಮಾತಾಡಿದವರು ಈ ವಿಷಯದ ಬಗ್ಗೆ ಬಹಳಷ್ಟು ಹೇಳಿದರು. ನಾವು ಯಾರದೇ ವಿರುದ್ಧವಾಗಿ ಈ ಒಂದು ಸಂಘಟನೆಯಾಗಿ ನಾವು ಈ ಸಂಗಮ ಸಭೆಯನ್ನು ಮಾಡುವಂಥದ್ದು ಅಲ್ಲ. ನಮ್ಮ ಹಿಂದೂ ಸಮಾಜ ಗಟ್ಟಿಯಾಗಿದೆ. ಇದರಲ್ಲಿ ನಮ್ಮಲ್ಲಿ ಕೆಲವೊಂದು ಸಣ್ಣ ಪುಟ್ಟ ನ್ಯೂನ್ಯತೆಗಳಿದ್ದಾವೆ. ಅದನ್ನು ನಾವು ಸರಿ ಮಾಡ್ಕೊಂಡು ಹೋಗಬೇಕು. ಸರಿ ಮಾಡ್ಕೊಂಡು ಹೋಗಲಿಲ್ಲ ಅಂದರೆ ನಮ್ಮ ಸಮಾಜ ಒಡೆದು ಹೋಗ್ತದೆ. ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯದಲ್ಲಿ ನಾನು ಇಷ್ಟೆಲ್ಲ ಎಲ್ಲ ದಿನನಿತ್ಯ ಪೇಪರ್ನಲ್ಲಿ ಓದಿದ್ರೆ ಎಲ್ಲ ಕಡೆ ನೋಡುವಂಥ ಸಂದರ್ಭದಲ್ಲಿ ನಮ್ಮ ಹಿಂದೂ ಸಮಾಜದಲ್ಲಿರುವಂತಹ ಈ ಜಾತಿ ವ್ಯವಸ್ಥೆಯನ್ನು ನಾವು ಆದಷ್ಟು ಒಗ್ಗಟ್ಟು ಮಾಡುವಂಥ ಪ್ರಯತ್ನ ಗಟ್ಟಿಯಾಗಿ ಆಗಬೇಕು. ಅದರಲ್ಲಿ ಎರಡು ಮಾತೇ ಇಲ್ಲ ಅಂತ ನನಗೆ ಅನಿಸ್ತದೆ. ಹಾಗಂತ ಈ ಜಾತಿ ವ್ಯವಸ್ಥೆ ತೆಗೆದು ಹಾಕುವುದು ಹೇಗೆ? ಅಷ್ಟು ಸುಲಭ ಇಲ್ಲ. ಕಾಲಕ್ರಮೇಣ ಅದು ಸರಿಯಾಗ್ತಾ ಹೋಗಬೇಕೇ ವಿನಃ ಅದಕ್ಕೆ ಪ್ರಯತ್ನಗಳನ್ನು ನಾವು ಮಾಡಬೇಕು. ಒಂದು ಕಾಲದಲ್ಲಿ ಇದ್ದಂತಹ ಈ ಜಾತಿಯ ಒಂದು ತಾಪತ್ರಯಗಳು ಈಗ ಇಲ್ಲ. ನಮಗೆಲ್ಲರಿಗೂ ಗೊತ್ತಿದೆ, ಅದು ಬಹಳಷ್ಟು ಒಂದು ಕಷ್ಟದಲ್ಲಿತ್ತು. ಅದೆಲ್ಲ ಈಗ ನಿವಾರಣೆ ಆಗಿದೆ. ಆದರೂ ಇದೆ. ಈ ಹಿಂದೂ ಸಂಗಮದಲ್ಲಿ ನಾವು ಪ್ರತಿಯೊಬ್ಬರನ್ನು ಸಹ ಇದರಲ್ಲಿ ಒಟ್ಟು ಹಾಕೊಂಡು ಯಾರನ್ನು ಬಿಡಬಾರ್ದು. ನಮ್ಮ ಹಿಂದೂ ಅಂತ ಹೇಳಿ ಯಾರೆಲ್ಲ ನಮ್ಮ ಒಂದು ಇದರಲ್ಲಿ ಬರ್ತಾರೆ ಅವರೆಲ್ಲ ಇದರಲ್ಲಿ ಒಗ್ಗಟ್ಟು ಮಾಡಿಕೊಳ್ಬೇಕು. ಅದು ಒಗ್ಗಟ್ಟು ಮಾಡಿಕೊಂಡು ಅವರಿಗೂ ಸಹ ಒಂದು ಮಾನಸಿಕವಾಗಿ ನಾವು ಧೈರ್ಯ ತುಂಬುವಂಥ ಕೆಲಸಗಳನ್ನು ಇದರಲ್ಲಿ ಸ್ಪಷ್ಟವಾಗಿ ಮಾಡಬೇಕು. ಅದು ಮಾಡಿದಾಗ ಮಾತ್ರ ನಮ್ಮ ಹಿಂದೂ ಸಂಘಟನೆ ಇನ್ನೂ ಸಹ ಗಟ್ಟಿ ಆಗ್ತದೆ. ಒಂದು ಹಂತದ ಆರ್ಥಿಕ ವ್ಯವಸ್ಥೆಯಲ್ಲಿದ್ದವು, ಅಂದರೆ ಆರ್ಥಿಕವಾಗಿ ಸ್ವಲ್ಪ ಸಬಲ, ಒಂದು ಕಾಲದ ಜಾತಿ ವ್ಯವಸ್ಥೆಯಲ್ಲಿ ಉತ್ತಮ ಜಾತಿಯವರು ಅಂತ ಹೇಳಿಕೊಂಡರು. ನಾವೆಲ್ಲ ಹ್ಯಾಕು ಹಿಂದೂ ಪ್ರವಾಹದಲ್ಲಿ ಇದ್ದೇವೆ, ನಾವು ಹಿಂದೂಗಳಂತ ಹೇಳ್ತೇವೆ, ಅದ್ರ ಏನು ಸಮಸ್ಯೆ ಇಲ್ಲ. ಅದರ ಸಮಸ್ಯೆ ಇರುವಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಆರ್ಥಿಕವಾಗಿ ಸ್ವಲ್ಪ ದುರ್ಬಲ. ಮತ್ತೆ ಒಂದು ಕಾಲದಲ್ಲಿ, ಈಗ ಅಲ್ಲ, ಒಂದು ಕಾಲದಲ್ಲಿ ಈ ಜಾತಿ ವ್ಯವಸ್ಥೆಯಲ್ಲಿ ನಿಕೃಷ್ಟಗಳಂತ ಅನ್ನಿಸಿಕೊಂಡವರು ಅವರನ್ನು ನಾವು ಮೇಲೆತ್ತೇವೆ, ಅವರನ್ನು ನಾವು ನಮ್ಮ ಒಟ್ಟಿಗೆ ತಗೊಳ್ಬೇಕು. ಆಗ ಮಾತ್ರ ಈ ನಮ್ಮ ಹಿಂದೂ ಸಂಗಮ ಏನು ನಾವು ಈ ಒಂದು ಅರ್ಥದಲ್ಲಿ ಹೊರಟಿದ್ದೇವೆ ಇದು ಬಹಳ ಸಕ್ಸಸ್ ಆಗ್ತದೆ, ಆಗಬೇಕು, ಆಗಲೇಬೇಕು. ಇದರ ಬಗ್ಗೆ ನಾವು ಪ್ರಚಾರದಲ್ಲಿ ಅಥವಾ ಈ ಥರ ವೇದಿಕೆಗಳಲ್ಲಿ ತುಂಬ ವಿಸ್ತೃತವಾಗಿ ಮಾತಾಡೋದಕ್ಕೆ ಈಗ ಸಾಧ್ಯ ಇಲ್ಲ. ಯಾಕೆ ಅಂತ ನಿಮಗೂ ಅರ್ಥ ಆಗ್ತದೆ. ವಿಸ್ತೃತವಾಗಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ನೀವು ಒಂದು 2 ಜನ ಹೀಗೆ ಎದುರು ಕೂತ್ಕೊಂಡು ಎಷ್ಟು ಬೇಕಾದ್ರೂ ಮಾತಾಡ್ಬೋದು. ಸಾರ್ವಜನಿಕವಾಗಿ ನಾವು ಮಾತಾಡುವಾಗ ಅಧಿಕೃತವಾಗಿರಬೇಕಾಗ್ತದೆ. ಏನೋ ಒಂದು ಮಾತಾಡಿದ್ರೆ ಹೋಗಬೇಕು. ಅದರಿಂದ ಈ ಒಂದು ವಿಚಾರದ ಸೂಕ್ಷ್ಮತೆಯನ್ನು ಸಹ ನಾವು ಗಮನಿಸಬೇಕು. ಈ ಗಮನಿಸಿಕೊಂಡು ನಮ್ಮ ಈ ಹಿಂದೂ ಸಮಾಜ ಒಗ್ಗಟ್ಟಾಗುವಂಥದ್ದು ಬಹಳ ಬಹಳ ಮುಖ್ಯ. ಈ ವಿಷಯದಲ್ಲಿ ಹಿಂದೂ ಸಂಗಮ ಆಯೋಜನಾ ಸಮಿತಿ ಇದೊಂದು ಸಮಿತಿಯ ರಚನೆ ಆಗಿದೆ. ಇದೊಂದು ಸ್ವಲ್ಪ ಕಷ್ಟ ಮತ್ತು ಕ್ಲಿಷ್ಟಕರವಾದಂಥ ಕೆಲಸ ಇದೆ. ಅಷ್ಟು ನಾವು ಎಣಿಸಿದಷ್ಟು ಸುಲಭದಲ್ಲಿ ಆಗ್ತಿಲ್ಲ. ಹಾಗಾಗಿ ಅದನ್ನು ಬಿಡುವಂಥದ್ದು ಅಲ್ಲ, ಇದನ್ನು ಮಾಡಲೇಬೇಕು, ಇದಾಗಲೇಬೇಕು. ಇದರಿಂದಾಗಿ ನಮ್ಮ ಹಿಂದೂ ಸಮಾಜ ಒಗ್ಗಟ್ಟಾಗಬೇಕು. ಈ ಕೆಲಸ ಅಚ್ಚುಕಟ್ಟಾಗಿ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಮತ್ತು ನನ್ನ ಧೈರ್ಯ ಸಹ ಇದೆ. ಎಲ್ಲ ಮಂಡಲಗಳನ್ನು ರಚನೆ ಮಾಡಿದ್ದಾರೆ. ಎಲ್ಲ ಮಂಡಲದ ಪದಾಧಿಕಾರಿಗಳು ಇವತ್ತು ಬೆಳಗ್ಗೆ ಬಂದು ನಿಮಗೆ ಅದರ ಬಗ್ಗೆ ಮಾಹಿತಿಗಳನ್ನು ಸಹ ಕೊಟ್ಟಿದ್ದಾರೆ. ಎಲ್ಲ ವಿಷಯಗಳನ್ನು ಚರ್ಚಿಸಿದ್ದಾರೆ. ಆ ಪ್ರಕಾರ ಕೆಲಸಗಳಾದಲ್ಲಿ ನಮ್ಮ ಹಿಂದೂ ಸಂಘಟನೆ ಒಳ್ಳೆ ರೀತಿಯಲ್ಲಿ ಆಗಲಿ. ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಇದರ ಜೊತೆಗೆ ನಮ್ಮ ದೇಶ ಸದೃಢ ಆಗಬೇಕು. ಅದು ಸಹ ಇದರೊಟ್ಟಿಗೆ ಬಹಳ ಮುಖ್ಯವಾದದ್ದು.
ನಮ್ಮ ದೇಶ ಸದೃಢ ಆಗಬೇಕು. ಈ ವಿಚಾರದಲ್ಲಿ ನಮ್ಮ ಯಂಗ್ಸ್ಟರ್ಸ್, ನಮ್ಮ ನಂತರದ ಪೀಳಿಗೆ ಅವರಿಗೆ ಇದರ ಬಗ್ಗೆ ಮಾಹಿತಿ ಕೊಡಬೇಕು. ನಮ್ಮ ನಂತರದ ಪೀಳಿಗೆ ಈ ಹಿಂದೂ ಸಮಾಜ, ಹಿಂದೂ ಸಂಘಟನೆ ಜೊತೆಗೆ ಅವರಿಗೆ ದೇಶ ಪ್ರೇಮವನ್ನು ಸಹ ನಾವು ತುಂಬಬೇಕು. ದೇಶ ಪ್ರೇಮ ಬೇಕು. ಒಬ್ಬ ಮನುಷ್ಯನಿಗೆ ದೇಶ ಪ್ರೇಮ, ನಾನು ನಿಂತ ನೆಲದ ಬಗ್ಗೆ ಅಭಿಮಾನ ಇಲ್ಲ ಅಂತ ಅಂದರೆ ಅದು ಏನು ಪ್ರಯೋಜನ ಇಲ್ಲ, ಏನು ಉಪಯೋಗ ಇಲ್ಲ. ಮನುಷ್ಯ ನಾವು ನಿಂತ ನೆಲದ ಬಗ್ಗೆ ನಮಗೆ ಅಭಿಮಾನ ಬೇಕು. ನಾನು ಹುಟ್ಟಿದ ಊರಿನ ಬಗ್ಗೆ ನಮಗೆ ಅಭಿಮಾನ ಬೇಕು. ಅದಿದ್ದರೆ ಮಾತ್ರ ನಾವು ಒಂದು ಈ ನೆಲದಲ್ಲಿ ಜನ್ಮ ಪಟ್ಟದಕ್ಕೂ ಸಾರ್ಥಕ ಆಗ್ತದೆ. ಇದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ನಾನು ಯಾವುದೇ ತಯಾರಿ ಇಲ್ಲದೆ ಬಂದವ. ನಾನು ವೃತ್ತಿಯಲ್ಲಿ ನಾವು ಒಬ್ಬ ವ್ಯಾಪಾರಿ. ವ್ಯಾಪಾರದಲ್ಲಿದ್ದಾಗ ನಮಗೆ ಎಲ್ಲ ಬಗೆಯ ಜನ ಸಿಗ್ತಾರೆ, ಎಲ್ಲ ಥರದ ಜನಗಳು ಸಿಗ್ತಾರೆ. ಎಲ್ಲರೊಟ್ಟಿಗೂ ನಾವು ವ್ಯಾಪಾರ ಮಾಡ್ಕೊಂಡು ಹೋಗ್ತೇವೆ. ಆದರೆ ನಮ್ಮ ನೆಲ ಮತ್ತು ನಮ್ಮ ದೇಶದ ಬಗ್ಗೆ ನಮಗೆ ಗೌರವ ಭಾವನೆ ಎಲ್ಲ ಸಂದರ್ಭದಲ್ಲೂ ಇರಬೇಕು. ಇದು ಒಂದು ನನ್ನ ಅಭಿಪ್ರಾಯ. ಈ ದಿಶೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ. ಈ ಕಾರ್ಯಕ್ರಮದ ಇದು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಲಿಕ್ಕೆ ಪುನಃ ನನ್ನನ್ನು ಗೌರವದಿಂದ, ನನ್ನ ಮೇಲೆ ಗೌರವ ವಿಶ್ವಾಸ ಇಟ್ಟು ಕರೆದಕ್ಕೆ ಪುನಃ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳಿ, ನನ್ನ ಅನುಭವದ, ನನ್ನ ಅನಿಸಿಕೆಯನ್ನು ಮಾತು ಹೇಳಿದ್ದೇನೆ. ಶಾಂತರಿಂದ ನೀವೆಲ್ಲರೂ ಸಹ ಕೇಳಿದ್ದೀರಿ. ಅದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಮಾತು. ತಮ್ಮ ಮೃದುವಾದ ಮಾತಿನಿಂದ ಈ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿ ಮಾತನಾಡಿದಂತಹ ಹಿರಿಯರಾದಂತಹ ಶಿವಶಂಕರ್ ನಾಯ್ಕ ಸರ್ ತಮಗೆ ಅತ್ಯಂತ ಗೌರವದ ನಮನಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದೆ ಒಟ್ಟು ಹಿಂದೂ ಸಂಗಮದ ವಿಚಾರವನ್ನು, ಒಟ್ಟು ಮಾರ್ಗದರ್ಶನವನ್ನು ನಮಗೆ ಮಾಡಬೇಕು ಅಂತ ಹೇಳಿ ಸಾಮಾಜಿಕ ಕಾರ್ಯಕರ್ತರು ಆಗಿರುವಂತಹ ಸುಭಾಷ್ ಕಲಂಜಿಯವರಲ್ಲಿ ಕೇಳಿಕೊಂಡು ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಕಾರ್ಯಕ್ರಮದ ಹಾಗೆ ಹಿಂದೂ ಸಂಗಮ ಆಯೋಜನಾ ಸಮಿತಿಯ ಬೆಳ್ತಂಗಡಿ ತಾಲೂಕಿನ ಆದರಣೀಯ ಅಧ್ಯಕ್ಷರೇ, ಈ ಆಮಂತ್ರಣ ಪತ್ರವನ್ನು ಬಿಡುಗಡೆ ಮಾಡಿರ್ತಕ್ಕಂತಹ ಶ್ರೀಯುತ ಶಿವಶಂಕರ್ ನಾಯ್ಕರೇ, ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ವಿಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಶ್ರದ್ಧೆಯ ತಾಯಿಯರೇ, ಎಲ್ಲ ಆತ್ಮೀಯ ಗಣ್ಯರೇ, ಕೆಲವೊಮ್ಮೆ ಈ ಶಬ್ದ ಪ್ರಯೋಗ ನಮ್ಮನ್ನು ಸ್ವಲ್ಪ ವ್ಯತ್ಯಾಸ ಮಾಡ್ತಾರೆ. ಈಗ ಬೆಳಗಿನಿಂದ ಅವರು ಹೇಳಬೇಕಾದ್ರೆ ಮಾರ್ಗದರ್ಶನ ಅಂತ ಹೇಳಿ, ಮಾರ್ಗದರ್ಶನ ನಮಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಅದಷ್ಟು ದೊಡ್ಡ ಜನಗಳು ಅಲ್ಲ ನಾವು. ಮಾರ್ಗದರ್ಶನ ಮಾಡೋದು ಏನಿದ್ರು ಮಠಾಧಿಪತಿಗಳು, ಸನ್ಯಾಸಿಗಳು, ಅಂತಹ ದೊಡ್ಡ ವ್ಯಕ್ತಿಗಳು ಇಡೀ ತಮ್ಮ ಜೀವನವನ್ನು ಸಮಾಜಕ್ಕೋಸ್ಕರ ಕೊಟ್ಟಿರುವವರು, ಅವರು ಮಾರ್ಗದರ್ಶನ ಮಾಡಬಹುದು. ನಾನು ನಿಮ್ಮ ಎಲ್ಲ ಭಾವನೆಗಳಿಗೆ 2 ವಾಕ್ಯಗಳನ್ನು ಮಾತ್ರ ಸೇರಿಸಬಹುದು. ಮತ್ತು ನಮಗೆ ಗೊತ್ತಿರದ ವಿಷಯವನ್ನು ಯಾವುದನ್ನು ನಾನು ಇಲ್ಲಿ ಹೇಳ್ತಾ ಇಲ್ಲ, ಬದಲಾಗಿ ನಮಗೆ ಗೊತ್ತಿರುವ ವಿಷಯವನ್ನು ಮತ್ತೊಮ್ಮೆ ನೆನಪು ಮಾಡುವ ದೃಷ್ಟಿಯಿಂದ ಮಾತ್ರ ನಿಮ್ಮ ಮುಂದೆ ನಿಂತಿದ್ದೇನೆ. ಬಹುಶಃ ಇವತ್ತಿನ ಈ ಕಾರ್ಯಕ್ರಮ ತುಂಬಾ ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ಏನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇರುವಂತಹ ಈ ಹಿಂದೂ ಸಂಗಮ ಏನಿದೆ, ಅದರ ಮೂಲ ಉದ್ದೇಶ ಸಾಮರಸ್ಯ ಅನ್ನುವಂಥ ಒಂದು ವಿಷಯ. ಆ ಸಾಮರಸ್ಯವನ್ನು ಅನೇಕ ವರ್ಷಗಳ ಹಿಂದೆ ಉದ್ಯಮದಲ್ಲಿ ಹೇಗೆ ತರಬಹುದು ಅನ್ನೋದಕ್ಕೆ ರೈತ ಬಂಧು ಉದಾಹರಣೆ ಅಂತ ಅನಿಸ್ತದೆ. ಶಿವಶಂಕರ್ ನಾಯ್ಕರ ತಂದೆಯವರು ಶಿವಪುರ ಸುಬ್ಬಣ್ಣ ನಾಯ್ಕರು ಬಹುಶಃ ಒಂದು ಉದ್ಯಮದಲ್ಲಿ ಕಾರ್ಮಿಕ ಮಾಲೀಕ ಅನ್ನುವಂಥ ಭೇದವನ್ನು ತೊಡೆದುಹಾಕಿ ಒಟ್ಟಾಗಿ ಒಂದಾಗಿ ಸರಳವಾಗಿ ಆ ಉದ್ಯಮವನ್ನು ಹೇಗೆ ನಡೆಸುವುದು, ಒಟ್ಟಾಗಿ ಕೂತು ಮಧ್ಯಾಹ್ನ ಗಂಜಿ ಊಟ ಮಾಡೋದ್ರ ಮುಖಾಂತರ ಆ ಉದ್ಯಮವನ್ನು ಹೇಗೆ ನಡೆಸುವುದು, ಆ ಹೊತ್ತಿನಲ್ಲಿ ಬಂದಿರತಕ್ಕಂಥ ಗ್ರಾಹಕರಿಗೆ ಕೂಡ ಊಟ ಉಪಚಾರವನ್ನು ಕೊಟ್ಟು ನಿಜವಾದ ಅನ್ನದಾತ ಆಗಿರ್ತಕ್ಕಂಥವರ ಕೈಯಲ್ಲಿ ಇವತ್ತು ಈ ಒಂದು ಆಮಂತ್ರಣ ಪತ್ರಿಕೆ ಬಿಡುಗಡೆ ಆಗಿರ್ತಕ್ಕಂಥದ್ದು ಬಹುಶಃ ಒಂದು ಒಳ್ಳೆಯ ಸಂಗತಿ ಅಂತ ಅನಿಸ್ತದೆ. ಇದು ನಮ್ಮ ಹಿಂದೂ ಸಮಾಜದ ಒಂದು ದೊಡ್ಡ ಗುಣ. ಸರ್ವೇ ಭವಂತು ಸುಖಿನಃ ಅನ್ನುವಂತ ಹೆಸರ ಆ ಒಂದು ವಾಕ್ಯವನ್ನು ನಾವು ಪದೇ 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 ನೆನಪು ಮಾಡ್ತಾ ಇರ್ತೇವೆ. ಯಾಕಂದ್ರೆ ಹಿಂದುವಿನ ಗುಣ ಅದು. ಹಿಂದೂ ಅಂದ್ರೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿರ್ತಕ್ಕಂಥದ್ದು ಹಿಂದೂ ಅನ್ನುವಂಥದ್ದು ಜೀವನ ಪದ್ಧತಿ. ಆದ್ರೆ ಉಳಿದವರೆಲ್ಲವನ್ನು ಜಾತಿಗೆ ಸೀಮಿತ ಮಾಡಿಬಿಟ್ಟಿದ್ದಾರೆ. ಅದು ನಮ್ಮ ದೌರ್ಭಾಗ್ಯ. ಅದರಿಂದ ಹೊರಗೆ ಬರಬೇಕು. ಅದಕ್ಕೋಸ್ಕರ ಈ ಹಿಂದೂ ಸಂಗಮ ಇರುವಂಥದ್ದು. ಬಹುಶಃ ಈ ಹಂತದಲ್ಲಿ ಇಸ್ರೇಲ್ನ ನೆನಪು ಬರ್ತದೆ. ಇಸ್ರೇಲ್ನ ಬಗ್ಗೆ ಒಬ್ಬ ಲೇಖಕರು ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಮತ್ತೆ ಬೆಳಗಿದ್ದು ಹಿಬ್ರು ಹಣತೆ ಅನ್ನುವಂತ ಹಿನ್ನೆಲೆ. ಆ ಹಿಬ್ರು ಅನ್ನುವಂತ ಭಾಷೆಯನ್ನು ಅವ್ರು ಹೇಗೆ ಉಳಿಸಿಕೊಂಡು ಬಂದ್ರು ಅವರಲ್ಲಿ ಅನ್ನುವಂಥದ್ದು. ಆ ಭಾಷೆ ಮತ್ತು ತನ್ನ ಮಾತೃಭೂಮಿ, ಆ ಮಣ್ಣು, ಆ ಭಾವವನ್ನು ಉಳಿಸ್ತಾ ಆ ಇಸ್ರೇಲನ್ನು ಮತ್ತೆ ಹೇಗೆ ಸ್ಥಾಪನೆ ಮಾಡಿದ್ರು.
ಇವತ್ತು ಇಡೀ ಜಗತ್ತಿಗೆ ಏನೇ ಹೇಳಿದ್ರು ಕೂಡ ಇಸ್ರೇಲ್ ಮಾದರಿ ಅಂತ ಹೇಳುವಂತ ಒಂದು ಆದರ್ಶವನ್ನು ಮುಂದೆ ಇಟ್ಟು. ಹೇಗೆ ಸಾಧ್ಯ ಆಯಿತು ಅಂದ್ರೆ ಅವರಲ್ಲಿಂದ ಬರಬೇಕಾದ್ರೆ ಆ ಯಹೂದಿಗಳ ಎಲ್ಲರ ಜೋಡಿಗೆಯಲ್ಲಿ ಒಂದು ಹಿಡಿ ಅಲ್ಲಿಯ ಮಣ್ಣನ್ನು ಇಟ್ಕೊಂಡು ಬಂದರು. ಪ್ರತಿನಿತ್ಯ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಮುಂದಿನ ಹಬ್ಬವನ್ನು ನಾನು ನನ್ನ ಊರಲ್ಲಿ ನನ್ನ ಮನೆಯಲ್ಲಿ ಆ ಆಚರಣೆ ಮಾಡುವ ಹಾಗೆ ಆಗ್ಲಿ ಅಂತ ಹೇಳಿ ಅವರ ದಿನದ ದಿನಚರಿಯನ್ನ ಪ್ರಾರಂಭ ಮಾಡ್ತಾ ಇದ್ರು. ಮತ್ತು ಆ ಭಾಷೆಯನ್ನು ಜೋಪಾನವಾಗಿ ಅವರೊಳಗಿಟ್ಟಿದ್ರು. ಅದರ ಪರಿಣಾಮ, ಆ ಒಂದು ಭಾವದ ಪರಿಣಾಮ ಇವತ್ತು ಇಸ್ರೇಲ್ ಅಷ್ಟೊಂದು ಆತ್ಮವಿಶ್ವಾಸ ಭರಿತವಾಗಿರ್ತಕ್ಕಂಥ ದೇಶವಾಗಿ ಇಡೀ ಜಗತ್ತಿಗೆ ಮೇಲ್ಪಂಕ್ತಿ ಹಾಕಿಬಿಟ್ಟಿದೆ. ಬಹುಶಃ ಹಿಂದೂಗಳು ಕೂಡ ಒಂದು ಹಂತದವರೆಗೆ ಇದೇ ಮಾನಸಿಕತೆಯಲ್ಲಿ. ಯಾವಾಗ ವಿದೇಶಿಗರ ಆಕ್ರಮಣ ನಮ್ಮ ಮೇಲೆ ಆಯ್ತೋ ಆಗ ನಮಗೆ ಒಂದು ರೀತಿಯಲ್ಲಿ ನಮ್ಮಲ್ಲಿ ಭ್ರಮೆಯನ್ನು ಉಂಟು ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಒಂದು ಈ ಕಳ್ಳರ ಕಥೆಯನ್ನು ಬಹುಶಃ ನಮ್ಮ ಹಿರಿಯರೆಲ್ಲ ನಾವೆಲ್ಲ ಕೇಳಿದ್ರು. 3 ಜನ ಕಳ್ಳರಿದ್ದರು. ಅವರು ಒಂದಿನ ಹೀಗೆ ಹೋಗ್ತಾ ಇರುವಾಗ ಒಬ್ಬ ಒಂದು ಕುರಿ ಮರಿಯನ್ನು ಹೆಗಲಲ್ಲಿ ಹಾಕಿ ಹೋಗ್ತಾ ಇದ್ದ. ಇವನಿಗೆ ಅನಿಸಿದ್ದ ಕುರಿ ಮರಿಯನ್ನು ಹೇಗಾದ್ರೂ ಲಪ್ಪಾಯಿಸಬೇಕು ಅಂತ. ಅದಕ್ಕೋಸ್ಕರ ಒಂದು ಯೋಜನೆಯನ್ನು ಮಾಡಿದ್ರು. ಒಬ್ಬ ಮುಂದೆ ಹೋದ ಒಬ್ಬ ಕಳ್ಳ, ಏನ್ ಮರೆಯ, ಏನ್ ದಿನ ತಲೆ ಕೆಟ್ಟಿದ್ಯಾ, ನೀನು ಕತ್ತೆ ಮರಿಯನ್ನು ಹೆಗಲಲ್ಲಿ ಹಾಕೊಂಡು ಹೋಗ್ತಾ ಇದೆಯಲ್ಲ ಅಂತ ಕೇಳಿದ. ಆಗ ಅವನಿಗೆ ಅನಿಸಿತ್ತು, ತಲೆ ಕೆಟ್ಟಿರುವಂತ ನಿನಗೆ ಈಗ ತಾನೇ ನಾನು ನನ್ನ ಉಳಿತಾಯದ ಹಣದಲ್ಲಿ ಅಲ್ಲಿ ಸಂತೆಯಲ್ಲಿ ಹಣ ಕೊಟ್ಟು ತಗೊಂಡು ಬರ್ತಾ ಇದ್ದೇನೆ, ಸರಿಯಾಗಿ ಕಣ್ಣಿಗೆ ಎಣ್ಣೆ ಹಾಕಿ ನೋಡು ಅಂತ ಹೇಳಿದ್ದಾರೆ. ಸ್ವಲ್ಪ ಮುಂದೆ ಬಂದ ಇನ್ನೊಬ್ಬ ಕಳ್ಳ ಸಿಕ್ಕಿದ. ಅವ ಮತ್ತೆ ಅದೇ ಪ್ರಶ್ನೆ ಕೇಳಿದ ಅವನ, ಏನ್ ನೀನು ತಲೆ ಕೆಟ್ಟಿದ್ಯಾ ಅಂತ. ಆಗ ಅವನಿಗೆ ಸ್ವಲ್ಪ ಸಂಶಯ ಬರಲಿಕ್ಕೆ ಶುರು ಆಯ್ತು. ಆದ್ರೆ ಅವನ ಹತ್ರ ತೋರಿಸ್ಲಿಲ್ಲ ಅವನು. ಅವ ಹೇಳಿದ, ಇಲ್ಲ ನಾನು ಈಗ ಹಣ ಕೊಟ್ಟು ತಗೊಂಡು ಬಂದದ್ದು ಅಂತ. ಸ್ವಲ್ಪ ಮುಂದೆ ಹೋಗ್ಬೇಕಾದ್ರೆ ಮತ್ತೊಬ್ಬ ಸಿಕ್ಕ. ಅವ ಮತ್ತೆ ಅದೇ ಪ್ರಶ್ನೆ ಕೇಳಿದ. ಅವ ಕೇಳಿದಾಗ ಇವನಿಗೆ ಸಂಶಯ ಆಯ್ತು, ಇದು ನಾನೇ ಬಹುಶಃ ಇಲ್ಲಿ ನನ್ನ ಕಣ್ಣು ತಪ್ಪಿ ನಾನು ಕುರಿಯ ಬಂದು ಕತ್ತೆ ಮರಿಯನ್ನು ಹಾಕೊಂಡು ಬಂದಿದ್ದೇನೆ ಅಂತ ಹೇಳಿ ಅವ ಕುರಿಯನ್ನಲ್ಲಿ ಇಳಿಸಿ ಅವನ ಮನೆಗೆ ವಾಪಸ್ ಹೋದ. ಈ ಕಳ್ಳರು ಅದನ್ನು ಅವರ ಕೆಲಸ ಮುಗಿಯಿತು, ಅವರನ್ನು ಇಟ್ಕೊಂಡು ಹೋದ್ರು. ಬಹುಶಃ ನಮ್ಮ ದೇಶಕ್ಕೆ ಆಕ್ರಮಣ ಮಾಡಿರ್ತಕ್ಕಂಥವ್ರೆಲ್ಲರೂ ಇದನ್ನೇ ಹೇಳಿರ್ತಕ್ಕಂಥದ್ದು. ನೀನು ಕಲ್ಲನ್ನು ಪೂಜೆ ಮಾಡ್ತೀಯಲ್ಲ ಮರ, ಸರಿ ಇದೆ ನಿನಗೆ. ಆ ಮರವನ್ನು ಪೂಜೆ ಮಾಡ್ತಾ ಅದೇ ನಿನಗೆ ಆಹಾರ ಕೊಡ್ತದ, ಹೊಟ್ಟೆ ತುಂಬಿಸ್ತದ. ಆ ಹಾವನ್ನು ಪೂಜೆ ಮಾಡ್ತೀವಿ. ಈ ರೀತಿ ಹೇಳ್ತಾ ಇದ್ದಾಗ ನಮಗೆ ಕೂಡ ಅನಿಸಿತ್ತು, ನಮ್ಮ ಆರಾಧನೆ ನಾವು ನಂಬಿಕೊಂಡು ಬಂದಿರತಕ್ಕಂಥ ವಿಚಾರಗಳನ್ನು ಮರೆತು ನಾವು ಮುಂದುವರಿಯದವರು ಅಂತ ತೋರಿಸಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದೆವು. ಅದಕ್ಕೋಸ್ಕರ ಈಗ ಅನಿಲ್ ಹೇಳಿದ್ರಲ್ಲಿ ಸಣ್ಣ ಬದಲಾವಣೆ ಮಾಡ್ತಾನೆ. ನಾಡಿನ ನಮ್ಮ ಹಿಂದೂ ಸಂಗಮ ಇದು ಪ್ರದರ್ಶನ ಅಲ್ಲ, ಇದು ಹಿಂದೂ ಸಂಗಮ ದರ್ಶನ ಆಗಬೇಕು. ದರ್ಶನ ಆದಾಗ ನಮ್ಮಲ್ಲಿ ವಿಶ್ವಾಸ ಬರ್ತದೆ. ಅರ್ಜುನನಿಗೆ ಶ್ರೀಕೃಷ್ಣ ಅವರ ವಿಶ್ವರೂಪದ ದರ್ಶನ ಮಾಡಿದ್ದು, ಪ್ರದರ್ಶನ ಮಾಡಿದ್ದಲ್ಲ. ಅದಕ್ಕೋಸ್ಕರ ನಮ್ಮ ಮಂಡಲದ ಆ ಹಿಂದೂಗಳ ಒಂದು ದರ್ಶನ, ಆ ಶಕ್ತಿಯ ದರ್ಶನ ಆಗಬೇಕು, ನಮ್ಮ ಸ್ವಂತಿಕೆ ದರ್ಶನ ಆಗಬೇಕು. ಅದಕ್ಕೋಸ್ಕರ ನಡೆದ ಹಿಂದೂ ಸಂಗಮ ಇರುತ್ತೆ. ಇದೆಲ್ಲದರ ಪರಿಣಾಮ ನಾವು ಕೂಡ ತೋರಿಸಿಕೊಳ್ಳಿಕ್ಕೆ ಹೊರಟೆವು. ನಮ್ಮ ತನವನ್ನು ಬಿಟ್ಟು ವಿದೇಶಿಗರ ವಿಕೃತಿಯನ್ನ, ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳಿಲ್ಲ. ಸಮಯ ಪಾಲನೆ ಇದೆ, ಸಾಕಷ್ಟಿದೆ ಅಂತ ಸಂಗತಿ, ಅದನ್ನ ಅಳವಡಿಸಿಕೊಳ್ಳಿಕ್ಕೆ ಹೋಗ್ಲಿಲ್ಲ. ನಾವು ಕೆಲವರು ಅಳವಡಿಸಿಕೊಂಡಿದ್ದೇವೆ ಬಿಡಿ, ಆದ್ರೆ ವಿಕೃತಿಗಳನ್ನೇ ಅಳವಡಿಸ್ಲಿಕ್ಕೆ ಹೋದೆವು ನಾವು. ಪರಿಣಾಮ ನಮ್ಮ ಸ್ಥಿತಿ ಹೀಗಾಯಿತು. ಆದ್ರೆ ಇದು ಮತ್ತೆ ತಿರುಗ್ತಾ ಇದೆ. ಸಮಾಜದಲ್ಲಿ ಸುಬ್ಬಣ್ಣ ನಾಯಕರಂತ ಅನೇಕ ಜನ ಪರಿವರ್ತಕರು ಸಮಾಜದಲ್ಲಿ ಹುಟ್ಟಿಕೊಂಡಿದ್ದಾರೆ. ಇಲ್ಲಿ ಕೂಡ ನಾವು ಸಾಕಷ್ಟು ಜನ ನಾವು ಮೇಲ್ಪಂಕ್ತಿ ಹಾಕಿಕೊಟ್ಟಿರ್ತಕ್ಕಂಥ ಅನುಭವ ಇರತಕ್ಕಂಥ ಹಿರಿಯರು ನಾವಿದ್ದೇವೆ. ಸಮಾಜದಲ್ಲಿ ಇವತ್ತು ಸಮಾಜ ನಮ್ಮನ್ನು ಒಪ್ಪಿಕೊಳ್ಳುವಂತ ಸ್ಥಿತಿಗೆ ಬಂದಿದೆ. ಏನು ಇವತ್ತು ಅನೇಕ ಸಂಘಟನೆಗಳು ಇವತ್ತು ಸಮಾಜದಲ್ಲಿ ಪರಿವರ್ತನೆ ಆಗಬೇಕು ಅಂತ ಯೋಚನೆ ಮಾಡ್ತಾವ. ಆ ಸಂಘಟನೆಗಳು ಹೇಳುವುದಕ್ಕಿಂತ ಹೆಚ್ಚು ಪ್ರಭಾವಶಾಲಿಯಾಗಿ ಒಂದು ದೇವಸ್ಥಾನದ ಆಡಳಿತ ಮುಖ್ಯಸ್ಥರು ಹೇಳಬಹುದು, ಒಂದು ಸನ್ಯಾಸಿಗಳು ಆ ಸಮಾಜಕ್ಕೆ ಮಾರ್ಗದರ್ಶನ ಮಾಡಬಹುದು. ಇವತ್ತು ಆ ಮುಖಗಳಿಂದ, ಆ ವಾಣಿಗಳಿಂದ ಇಂತಹ ಸಂಗತಿಗಳು ಬರಬೇಕು ಅನ್ನುವಂಥದ್ದು ಈ ಹಿಂದೂ ಸಂಗಮದ ಅಪೇಕ್ಷೆ ಇರುವುದು. ಸಮಾಜದಲ್ಲಿ ಈ ರೀತಿಯ ಗಣ್ಯಮಾನ್ಯರು ಯಾರಿದ್ದಾರೆ, ಪ್ರಭಾವಿಗಳು ಯಾರಿದ್ದಾರೆ, ಇವತ್ತಿನ ಭಾಷೆಗೆ ಹೇಳಬೇಕಾದ್ರೆ ನರೇಟಿವ್ ಬಿಲ್ಡರ್ಸ್, ಒಪಿನಿಯನ್ ಮೇಕರ್ಸ್ ಯಾರಿದ್ದಾರೆ, ಅವರ ಮಾತಿನಲ್ಲಿ ಈ 4-5 ಸಂಗತಿಗಳನ್ನು ಹೇಳ್ಬೋದಾ? ಭಾರತ ಮರೆತಿರ್ತಕ್ಕಂತಹ ಸ್ವಂತಿಕೆ, ಭಾರತ ಬೆಳಿಬೇಕಾದ್ದು ಯಾವುದೋ ಅಮೆರಿಕದ ವ್ಯವಸ್ಥೆಯಲ್ಲಿ ಅಲ್ಲ, ಭಾರತ ಬೆಳಿಬೇಕಾದ್ದು ಭಾರತದ ಸ್ವಂತಿಕೆಯಲ್ಲಿ. ಭಾರತದ ಸ್ವಂತದ ವಿಚಾರಗಳು 5 ವಿಚಾರಗಳನ್ನು ಇಟ್ಕೊಂಡು ಈ ಹಿಂದೂ ಸಂಗಮದ ಆಯೋಜನೆ ಆಗಿದೆ. ಒಂದು, ಇಡೀ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ನಮ್ಮ ಕುಟುಂಬ ಪದ್ಧತಿ. ಆ ಕುಟುಂಬ ಪದ್ಧತಿ ಇವತ್ತು ಹೇಗಿದೆ? ನಮ್ಮದು ಕೂಡು ಕುಟುಂಬ ಇತ್ತು,
ಆದ್ರೆ ಇದನ್ನು ಮಾತಾಡಿದಾಗ ತುಂಬಾ ಜನ ನನ್ನ ತಮಾಷೆ ಮಾಡ್ಬೋದು, ಈಗ ಅದು ಸಾಧ್ಯ ಉಂಟಾ ಅಂತ ಕೇಳ್ಬೋದು. ಆದ್ರೆ ಇವತ್ತಿಗೂ ಕೂಡ ಸಾಧ್ಯ ಮಾಡಿ ತೋರಿಸಿರ್ತಕ್ಕಂಥ ಅನೇಕ ಕುಟುಂಬಗಳಿದೆ ಇವತ್ತು ಸಮಾಜದಲ್ಲಿ ಚೆನ್ನಾಗಿವೆ. ಆ ಕುಟುಂಬ ಪದ್ಧತಿಯನ್ನು ಮತ್ತೊಮ್ಮೆ ನೆನಪು ಮಾಡಬಹುದಾ? ಅದರ ವಿವರಕ್ಕೆ ನಾನು ಹೋಗುದಿಲ್ಲ. ಎರಡನೇ ಸಂಗತಿ ಇರ್ತಕ್ಕಂಥದ್ದು, ಈಗ ನಾವೆಲ್ಲ ಚರ್ಚೆ ಮಾಡಿರ್ತಕ್ಕಂಥ ಸಾಮರಸ್ಯದ ಕೊರತೆ. ಇಷ್ಟು ವರ್ಷಗಳಿಂದ ನಾವು ಅನುಭವಿಸ್ತಾ ಬರ್ತಕ್ಕಿದ್ದಂತ ಈ ಜಾತಿ ವ್ಯವಸ್ಥೆ, ಮೇಲು ಕೀಳು ಪದ್ಧತಿ, ಜಾತಿ ವ್ಯವಸ್ಥೆ ಇರಲಿ, ಆದ್ರೆ ಜಾತಿ ವ್ಯವಸ್ಥೆಯಿಂದ ಇವತ್ತು ಇಷ್ಟು ಜನ ನಾವು ಹಿಂದೂಗಳಾಗಿ ಉಳ್ಕೊಂಡಿದ್ದೇವೆ. ಆದ್ರೆ ಈ ಜಾತಿಯಲ್ಲಿ ಮೇಲು ಕೀಳು ಭಾವನೆ, ಜಾತಿಯಲ್ಲಿ ಮೇಲ್ಮೈ ಸಾಧಿಸ್ತಾ ಇದ್ದೇವೆ ನಾವು. ಈ ಜಾತೀಯತೆ ಅನ್ನುವಂತ ಏನು ಒಂದು ಕೆಟ್ಟ ವಿಚಾರ ಏನಿದೆ ಅದು ನಮ್ಮ ಮನಸ್ಸಿಂದ ತೆಗೆದುಹಾಕಬೇಕಾಗಿದೆ. ಅದಕ್ಕೋಸ್ಕರ ಈ ಸಾಮರಸ್ಯ ಅನ್ನುವ ವಿಚಾರದಲ್ಲಿ ನಾವೇನು ಮಾಡಬಹುದು ಅನ್ನುವ ದೃಷ್ಟಿಯಲ್ಲಿ ನಾಳಿನ ಹಿಂದೂ ಸಂಗಮ ಅದಕ್ಕೆ ಒಂದು ಉತ್ತರವನ್ನು ಕೊಡುವಂತದ್ದಾಗಬೇಕು. ಮೂರನೇದಿರುವಂಥದ್ದು ಸ್ವದೇಶಿ ಅನ್ನುವಂಥದ್ದು. ಇದೆಲ್ಲವೂ ಆಗ್ಬೇಕಾದ್ರೆ ನಮ್ಮ ಮಾನಸಿಕತೆ ಸ್ವದೇಶಿ ಆಗಿಬಿಡ್ತದ. ಕೇವಲ ವಸ್ತುಗಳನ್ನು ತಗೊಳ್ಳುವುದರಲ್ಲಿ ಮಾತ್ರ ಸೀಮಿತ ಆಗದೆ, ಯಾವಾಗ ನನ್ನ ಮಾನಸಿಕತೆ ಅದು ಸ್ವದೇಶಿ ಆಗ್ತದ ಆಗ ವಸ್ತುಗಳ ನ್ಯೂನತೆ ಗೌಣ ಆಗಿಬಿಡ್ತದೆ. ಒಂದು ತಾಯಿ ಅವಳಿಗೆ ಕುರುಡ ಕುಂಟ ಯಾವುದೇ ರೀತಿಯ ಮಗು ಇರಲಿ, ಅದು ಮಗು ಅಂತ ಅವಳು ಯಾವ ರೀತಿ ಅದನ್ನು ಪೋಷಣೆ ಮಾಡ್ತಾಳೋ, ಯಾಕೆ ಆ ಮಗು ಅನ್ನುವಂತ ಭಾವ ಅವಳನ್ನು ಆ ರೀತಿ ಕಟ್ಟಿ ಹಾಕಿದೆ, ತಂದೆಯಿಂದ ಕಟ್ಟಿ ಹಾಕಿದೆ, ಮನೆಯವರನ್ನು ಕಟ್ಟಿ ಹಾಕಿದೆ. ಹಾಗೆ ಸ್ವದೇಶಿ ಅನ್ನುವ ಭಾವ ನನಗೆ ಬರ್ತದ. ಅಲ್ಲಿರ್ತಕ್ಕಂಥ ನ್ಯೂನತೆಗಳೆಲ್ಲವೂ ಗೌಣ ಆಗಿ ನನ್ನದು ಅನ್ನುವ ಭಾವ ನಿರ್ಮಾಣ ಆಗುವುದು, ಅದು ಸ್ವದೇಶಿ ಭಾವದ ನಿರ್ಮಾಣ. ನಾಲ್ಕನೇದಿರ್ತಕ್ಕಂಥದ್ದು ಪರ್ಯಾವರಣ. ಇವತ್ತು ಒಂದು ತಂದೆ ಮತ್ತು ಮಗುವಿನ ಮಧ್ಯದಲ್ಲಿ ಒಂದು ಸಣ್ಣ ಮಾತುಕತೆ ನಡೀತಾ ಇರ್ತದೆ. ತಂದೆ ತುಂಬಾ ಶ್ರೀಮಂತ, ಮಗುವಿಗೆ ಏನೆಲ್ಲ ಬೇಕು ಎಲ್ಲವನ್ನು ಕೊಡ್ತಾ ಇದ್ದಾನೆ. ಒಂದಿನ ಮಗು ಸುಮ್ಮನೆ ತಂದೆ ಹತ್ರ ಪ್ರಶ್ನೆ ಮಾಡ್ತದಂತೆ, ಅಪ್ಪ ನೀನೆಲ್ಲವನ್ನು ನನಗೆ ಕೊಡ್ತೀಯಲ್ಲ, ಆದ್ರೆ ನಾನೊಂದು ಎರಡು ಸಂಗತಿ ಕೇಳ್ತೇನೆ, ನಿನಗೆ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ. ಏನು ಅಂತ ಮಗು ತಂದೆ ಕೇಳ್ತಾನೆ, ಅಪ್ಪ ಇಷ್ಟೆಲ್ಲ ಕೊಡ್ತಿ, ನನಗೆ ಒಂದು ಶುದ್ಧವಾದಂತ ಗಾಳಿಯನ್ನು ಕೊಡ್ಲಿಕ್ಕೆ ನಿಮಗೆ ಸಾಧ್ಯ ಇದೆಯಾ ಅಂತ ಆ ಮಗು ಕೇಳ್ತಾನೆ. ಗೊತ್ತಿಲ್ಲ ಅದಕ್ಕೆ ಎಲ್ಲಿಂದ ಬಂತು ಅಂತ. ಆ ಮಗು ಕೇಳುವಾಗ ತಂದೆಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಹಾರ ತಿಂತೇವೆ ನಾವು, ನಮಗೆ ಬದುಕಬೇಕಾದ್ರೆ ಆಹಾರ ಬೇಕು. ಆ ಆಹಾರದಲ್ಲಿ ಶುದ್ಧವಾಗಿರ್ತಕ್ಕಂಥ ಆಹಾರ ಕೊಡ್ಲಿಕ್ಕೆ ನಿಮಗೆ ಸಾಧ್ಯ ಇದೆಯಾ ಅಂತ ಅಪ್ಪನ ಹತ್ರ ಕೇಳುವಾಗ ಅಪ್ಪನಿಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಆಗ ಅಪ್ಪನಿಗೆ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳ ಅರಿವಾಯಿತು. ಬಹುಶಃ ನಮಗೆ ಕೂಡ ಈ ರೀತಿ ಅನೇಕ ಪ್ರಶ್ನೆಗಳು ಮಕ್ಕಳು ಕೇಳದಿದ್ರು ನಮಗೆ ಅನೇಕ ಪ್ರಶ್ನೆಗಳು ಇರ್ಬೋದು. ಆದ್ರೆ ವ್ಯವಸ್ಥೆಯಲ್ಲಿ ನಮಗೆ ಕಟ್ಟಿ ಹಾಕಿದೆ. ಪ್ರಯತ್ನ ಮಾಡಬಹುದು ಈ ಹಿನ್ನೆಲೆಯಲ್ಲಿ ವಾತಾವರಣವನ್ನು ಸರಿ ಮಾಡುವ ದೃಷ್ಟಿಯಿಂದ. ಇವತ್ತದು ಗ್ರಾಮ ಪಂಚಾಯತ್ ಕೆಲಸ, ಸರ್ಕಾರದ ಕೆಲಸ ಅಲ್ಲ, ಪ್ರತಿಯೊಬ್ಬ ನನ್ನದು ಕೆಲಸ ಇರಬೇಕಲ್ಲ. ಯಾವ ರೀತಿ ನನ್ನ ಶರೀರವನ್ನು ಸ್ವಚ್ಛ ಮಾಡೋದಕ್ಕೋಸ್ಕರ ಬೆಳಗಿನ ಪ್ರಾಥಮಿಕ ನಾನು ಮಾಡ್ತೇನೆ, ಮನೆ ಸ್ವಚ್ಛ ಮಾಡೋದಕ್ಕೋಸ್ಕರ ಗುಡಿಸ್ತೇನೆ, ಒರೆಸ್ತೇನೆ, ನನ್ನ ಆವರಣವನ್ನು ಸ್ವಚ್ಛ ಇಡಬೇಕು ಅಂತ ಪ್ರತಿ ವರ್ಷದಲ್ಲಿ ಒಮ್ಮೆ 2 ಬಾರಿ ಸ್ವಚ್ಛ ಮಾಡುವಂತ ಕೆಲಸ ಮಾಡ್ತೇನೆ. ಇದನ್ನೆಲ್ಲವನ್ನು ಕೊಂಡೋಗಿ ರಸ್ತೆ ಬದಿಯಲ್ಲಿ ಬಿಸಾಡುವಂತ ಮನಸ್ಸುಗಳು ಇವೆ ಅಂದ್ರೆ ಇದು ಕ್ಯಾಮೆರಾ ಹಾಕುವ ಮುಖಾಂತರ ಸರಿ ಆಗ್ತದ? ಕೇಸ್ ಹಾಕುವ ಮುಖಾಂತರ ಸರಿ ಆಗ್ತದ? ಆಗುದಿಲ್ಲ. ಬದಲಾಗಿ ಮನಸ್ಸುಗಳು ಬದಲಾವಣೆ ಆಗಬೇಕು. ಅದಕ್ಕೋಸ್ಕರ ಹಿಂದೂ ಸಂಗಮ ಇರುವಂತದ್ದು. 5ನೇದು ಇದೆಲ್ಲವೂ ಆಗಬೇಕಾದ್ರೆ ಇವತ್ತು ನಾವು ಕೇವಲ ಸಂವಿಧಾನದ ಪೀಠಿಕೆಯನ್ನು ಓದುವುದರಲ್ಲಿ ಸಮಾಧಾನ ಮಾಡ್ತಾ ಇದ್ದೇವೆ, ತೃಪ್ತಿ ಪಡ್ತಾ ಇದ್ದೇವೆ. ಅದು ಓದಬೇಕು, ಅದನ್ನು ಅರ್ಥ ಮಾಡಿಕೊಳ್ಬೇಕು, ಅದನ್ನು ನನ್ನಲ್ಲಿ ಅಳವಡಿಸಿಕೊಳ್ಬೇಕು. ಆದರೆ ಮುಂದಿನ ಭಾಗ ಏನಿದೆ ಅದರಲ್ಲಿ ಕರ್ತವ್ಯದ ಭಾಗವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೊಟ್ಟಿದ್ದಾರೆ. ಅದನ್ನು ಮರೆತು ನಾವು ಹಕ್ಕುಗಳ ಬಗ್ಗೆ ಇವತ್ತು ನಾವು ಮಾತಾಡದಿದ್ರು ನಮ್ಮನ್ನು ಮಾತನಾಡಿಸುವಂತ ತುಂಬಾ ಸಂಘಟನೆಗಳು ನಮ್ಮ ಮುಂದೆ ಇದೆ. ಅದಕ್ಕೋಸ್ಕರ ಅನೇಕ ಇವತ್ತು ಉದ್ಯಮಗಳು ಲಾಕ್ಔಟ್ ಆಗಿರುವಂತದ್ದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ, ಹಕ್ಕುಗಳ ಬಗ್ಗೆ ಮಾತಾಡೋದ್ರ ಪರಿಣಾಮ. ಆದರೆ ಯಾವತ್ತು ನಾವು ಕರ್ತವ್ಯದ ಬಗ್ಗೆ ಎಚ್ಚರ ಆಗ್ತೇವೆ ಆಗ ಉಳಿದದೆಲ್ಲವೂ ಸರಿಯಾಗಿ ನಾವು ಕೂಡ ಒಂದು ದಿಕ್ಕಿನ ಕಡೆಗೆ ಹೋಗ್ತೇವೆ. ಅದಕ್ಕೋಸ್ಕರ ನಾಗರಿಕ ಶಿಷ್ಟಾಚಾರ ಅನ್ನುವಂತ ಒಂದು ಸುಂದರವಾಗಿರ್ತಕ್ಕಂಥ ಹೆಸರನ್ನು ಕೊಟ್ಟಿದ್ದಾರೆ. ಇವತ್ತು ಆ ನಾಗರಿಕ ಶಿಷ್ಟಾಚಾರ ಎಲ್ಲ ಹಂತದಲ್ಲಿ ನಾನು ಪಾಲನೆ ಮಾಡಬಹುದಾಗುತ್ತೆ. ಅದಕ್ಕೋಸ್ಕರ ಈ 5 ವಿಚಾರಗಳು ಕೇವಲ ಒಂದು ಸಂಘಟನೆ ಮಾತ್ರ ಮಾಡುವುದಲ್ಲ, ಇಡೀ ಸಮಾಜವಾಗಿ ಮತ್ತೆ ಹಿಂದೂ ಒಂದು ಜಾತಿ ಅಂತ ಇರದೆ ನಮ್ಮ ಇಡೀ ದೇಶದ ಅಖಂಡ ಭಾರತದಲ್ಲಿರ್ತಕ್ಕಂಥ ಎಲ್ಲರೂ ಹಿಂದೂಗಳು ಅನ್ನುವಂತ ಕಲ್ಪನೆಯಲ್ಲಿ ಅವರೆಲ್ಲರೂ ಇದರ ಅನುಷ್ಠಾನವನ್ನು ಮಾಡಿದಾಗ 3 ಹಂತದಲ್ಲಿ ಸಮಾಜ ಇನ್ನೊಬ್ಬ ಮಾಡ್ಬೇಕು. ತುಂಬಾ ಜನಕ್ಕೆ ಅನಿಸ್ತದೆ ವಿವೇಕಾನಂದರು ಬೇಕು, ಚಂದ್ರಶೇಖರ್ ಆಜಾದ್ ಬೇಕು. ಎಲ್ಲಿಂದ ಕೇಳಿದ್ರೆ ಪಕ್ಕದ ಮನೆಯಲ್ಲಿ ಅಂತ. ನನ್ನ ಮನೆಯಲ್ಲಿ ಬೇಡ, ನನ್ನ ಮನೆ ಮಗ ಏನಾಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ವಿದೇಶಕ್ಕೆ ಹೋಗ್ಬೇಕು, ನನ್ನನ್ನು ವೃದ್ಧಾಶ್ರಮಕ್ಕೆ ಸೇರಿಸಬೇಕು.
ಇದು ಅನೇಕರ ಮನಸ್ಸಲ್ಲಿ ಇದೆ. ಇದು ಬದಲಾವಣೆ ಮಾಡಬಹುದಾ? ಅದಕ್ಕೋಸ್ಕರ ನನ್ನಿಂದ ಶುರು ಆಗಬೇಕು. ಈ 5 ಸಂಗತಿಗಳು ನನ್ನಿಂದ ಆಚರಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ? 100% ಆಗದೇ ಇರಬಹುದು. ಇವತ್ತಿನಿಂದ ಪ್ರತಿದಿನ ಯೋಚನೆ ಮಾಡಬೇಕಾದ್ರೆ ಒಂದು ಹಂತ, ಒಂದು ಹೆಜ್ಜೆ ನಾನು ಮುಂದೆ ಇಡಬಹುದಾ? ಎರಡನೇದು, ಇದು ನನ್ನ ಮನೆಯಲ್ಲಿ ಅನುಷ್ಠಾನ ಮಾಡಬಹುದಾ? ಮೂರನೇದು, ನನ್ನ ಮನೆಯ ಸುತ್ತ ಇರ್ತಕ್ಕಂಥ ಸಮಾಜದಲ್ಲಿ ಇದು ಅನುಷ್ಠಾನಕ್ಕೆ ಬರ್ಬೋದಾ? ಅದುವೇ ತಾನೆ ಗಾಂಧೀಜಿಯವರು ಕಂಡಿರ್ತಕ್ಕಂಥ ಗ್ರಾಮ ರಾಜ್ಯದ ಕನಸು. ಗ್ರಾಮ ರಾಜ್ಯದ ಕನಸು ನಮ್ಮ ಗ್ರಾಮದಿಂದ ಪ್ರಾರಂಭ ಆಗ್ಬೋದಾ? ಸೊ ಈ ಹಿನ್ನೆಲೆಯಲ್ಲಿ ಈ 5 ವಿಚಾರಗಳನ್ನು ಸಮಾಜದಲ್ಲಿ ಎಲ್ಲರೂ ಅಳವಡಿಸಿಕೊಂಡು ಅದನ್ನು ಮಾಡ್ತಾ ಮಾಡ್ತಾ ಮೇಲ್ಪಂಕ್ತಿ ಆಗುವ ದೃಷ್ಟಿಯಿಂದ ಬಹುಶಃ ನಾವೆಲ್ಲರೂ ಮುಂಚೂಣಿಯಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತದ. ನಾವೆಲ್ಲ ನೇತೃತ್ವ ತಗೊಂಡಿರ್ತಕ್ಕಂಥ ಸಂಸ್ಥೆಗಳಲ್ಲಿ ಇದರ ಆಚರಣೆಗಳು ಮೇಲ್ಪಂಕ್ತಿಗೆ ತರಲಿಕ್ಕೆ ಸಾಧ್ಯ ಆಗ್ತದ? ಸುಬ್ಬಣ್ಣ ನಾಯಕರು ಅದನ್ನು ಮಾಡಿ ತೋರಿಸಿದ್ದಾರೆ. ಆಗುದಿಲ್ಲ ಅಂತಲ್ಲ, ಆದ್ರೆ ನಮಗೆ ಅವಕಾಶ ಇದೆ. ನಮ್ಮ ಕಣ್ಣ ಮುಂದೆ ಇಂತಹ ಅನೇಕ ಉದಾಹರಣೆಗಳಿದೆ. ನಾವು ಇದನ್ನು ಮಾಡಿ ತೋರಿಸಬಹುದಾ? ಇಂತಹ ಉದಾಹರಣೆಗಳು ನಮ್ಮ ಗ್ರಾಮದಲ್ಲಿರುವವರು ಇರುವಂತದ್ದು ಇವತ್ತು ನಾಡು ಹಿಂದೂ ಸಂಗಮದಲ್ಲಿ ಅಲ್ಲಿರ್ತಕ್ಕಂಥ ಯುವ ಪೀಳಿಗೆಯ ಮುಂದೆ ಕಾಣಲಿಕ್ಕೆ ಸಿಗಬೇಕು. ಬಹುಶಃ ಈ ತಂಡ ಮಾಡಬೇಕಾದ್ದು ಅದು. ಅಂತಹ ಅನೇಕ ಸಂಗತಿಗಳನ್ನು ಹುಡುಕಿ ಸಮಾಜದ ಮುಂದೆ ಪ್ರಸ್ತುತ ಮಾಡುವಂತ ಕೆಲಸ ನಾಡಿನ ಹಿಂದೂ ಸಂಗಮದಲ್ಲಿ ಆಗಬೇಕು. ಆ ಮುಖಾಂತರ ಅಲ್ಲಿ ಬಂದಿರತಕ್ಕಂಥ ಸಮಾಜಕ್ಕೆ ಒಂದು ವಿಶ್ವಾಸ ತುಂಬುವಂತ ಅಂತಹ ಒಂದು ವಿಶ್ವರೂಪದ ದರ್ಶನ ನಾಡಿನ ಹಿಂದೂ ಸಂಗಮದಲ್ಲಿ ಆಗಬೇಕು ಅನ್ನುವಂಥದ್ದು ಅಪೇಕ್ಷೆ ಇರುವಂಥದ್ದು. ಅದಕ್ಕೋಸ್ಕರ ಮುಂದಿನ 1 ತಿಂಗಳು ನಾವೆಲ್ಲ ಇದಕ್ಕೋಸ್ಕರ ಕೈ ಜೋಡಿಸ್ತಾ, ಹಿರಿಯರೆಲ್ಲರೂ ಅದಕ್ಕೋಸ್ಕರ ಶುಭ ಹಾರೈಕೆಗಳನ್ನು ಹಾಡ್ತಾ ನಾವು ನಮ್ಮಿಂದ ಆಗುವಂತ ಸಹಕಾರಕ್ಕೆ ಏನ್ ಕೊಡಬಹುದು ಅನ್ನೋದನ್ನು ಯೋಚನೆ ಮಾಡಬೇಕು. ತುಂಬಾ ಜನ ಈ ರೀತಿ ಮಾತಾಡಿದಾಗ ಅಳಿಲ ಸೇವೆ ಅಂತ ಹೇಳುವುದಿದೆ. ಆದ್ರೆ ನಿಜವಾಗಿ ಅಳಿಲ ಸೇವೆ ಅನ್ನುವಂಥದ್ದು ನಾವು ತಪ್ಪಾಗಿ ಅರ್ಥ ಮಾಡ್ತಾ ಇದ್ದೇವೆ. ಅಳಿಲು ಹೇಗೆ ಆ ಹಂತದಲ್ಲಿ ರಾಮನ ಕಾರ್ಯದಲ್ಲಿ ಭಾಗವಹಿಸಿತು? ರಾಮನ ಇದಕ್ಕೋಸ್ಕರ ಲಂಕೆಗೆ ಹೋಗ್ಲಿಕ್ಕೆ ಸೇತುವೆ ಆಗ್ತಾ ಇತ್ತಂತೆ. ಎಲ್ಲರೂ ಕೆಲಸ ಮಾಡ್ತಾ ಇದ್ರು, ಕಪಿಗಳೆಲ್ಲ ಕಲ್ಲುಗಳನ್ನು ತಂದು ಹಾಕ್ತಾ ಇದ್ರು. ಈ ಅಳಿಲಿ ಕೂಡ ಅನಿಸಿದಂತೆ ನಾನು ಕೂಡ ಏನಾದ್ರೂ ಮಾಡಬೇಕು ಅಂತ. ಅದು ದೂರದಲ್ಲಿ ನಿಂತಿತ್ತು, ಕಲ್ಲನ್ನು ಎತ್ತಲಿಕ್ಕೆ ಅದಕ್ಕೆ ಸಾಧ್ಯ ಇಲ್ಲ. ಏನ್ ಮಾಡೋದು ಅಂತ ಮರಳಿಗೆ ಹೋಗಿ 2 ಕೈಯಲ್ಲಿ ಮರಳನ್ನು ಬಾಚಿಕೊಂಡು ತಂದು ಆ ಏನು ಸೇತುವೆ ಮೇಲೆ ಹಾಕುವ ಪ್ರಯತ್ನ ಮಾಡಿದಂತೆ. ಅದಕ್ಕೆ ಕಂಡಿದ್ದು ಇಷ್ಟು ದೊಡ್ಡ ಕೆಲಸಕ್ಕೆ ಇಷ್ಟು ಸ್ವಲ್ಪ ಮರಳು ತಂದ್ರೆ ಏನ್ ಪ್ರಯೋಜನ? ಅದಕ್ಕೋಸ್ಕರ ಅದು ನೇರ ಸಮುದ್ರಕ್ಕೆ ಹೋಗಿ ಜಿಗಿತದಂತೆ. ಆ ರೋಮದಲ್ಲೆಲ್ಲ ನೀರು ಸೇರಿಕೊಳ್ತದೆ, ಮತ್ತೆ ಬಂದು ಮರಳಲ್ಲಿ ಹೊರಲಾಡ್ತದೆ. ಮೈ ತುಂಬಾ ಮರಳು ತುಂಬಿದಾಗ ಪಾಪ ಅಳಿಲು ಹೇಗೆ ನಡ್ಕೊಂಡು ಹೋಗ್ಬೋದು? ಬಹಳ ಕಷ್ಟದಲ್ಲಿ ನಡ್ಕೊಂಡು ಹೋಗಿ ಸೇತುವೆ ಮೇಲೆ ಇಡೀ ಮೈಯನ್ನು ಕೊಡೈತಂತೆ. ಆ ಮರಳು ಬಿತ್ತು. ಈ ರೀತಿ ಅನೇಕ ಬಾರಿ ಅದನ್ನು ಮಾಡ್ತಾ ಇದ್ದಾಗ ರಾಮ ಇದನ್ನು ಗಮನಿಸ್ತಾನೆ. ಕೊನೆಗೆ ರಾಮ ಅದನ್ನು ಪಕ್ಕಕ್ಕೆ ಕರೆದು ಅದರ ಮೈ ಬೆನ್ನು ಸವರ್ತಾರಂತೆ. ಅದಕ್ಕೋಸ್ಕರ 3 ರಾಮ ಬಂದಿದೆ. ಇದೆಲ್ಲ ಕಥೆಯಲ್ಲಿ ಕೇಳಿದ್ದೇವೆ ನಾವು. ಕಥೆ ಹೌದು ಅನ್ನೋ, ಆದ್ರೆ ನಮಗೆ ಇದರಿಂದ ಒಂದು ಸರಿಯಾಗಿರ್ತಕ್ಕಂತಹ ಒಂದು ಪ್ರೇರಣೆ ಇದೆಯೋ ಇಲ್ವೋ ನಾನು ಯೋಚನೆ ಮಾಡ್ಬೋದಾ? ಅಷ್ಟು ಸಣ್ಣ ಅಳಿಲು ಇಷ್ಟು ದೊಡ್ಡ ಪ್ರಯತ್ನ ಮಾಡ್ಬೇಕಾದ್ರೆ ಇಷ್ಟು ದೊಡ್ಡ ನಾವು ಎಷ್ಟು ಪ್ರಯತ್ನ ಮಾಡಬೇಡ. ಅದಕ್ಕೋಸ್ಕರ ನಮ್ಮೆಲ್ಲರ ಪ್ರಯತ್ನ ನಾಡಿನ ಹಿಂದೂ ಸಂಗಮಕ್ಕೆ ಮಾಡೋಣ. ಆ ಮುಖಾಂತರ ಮುಂದಿನ ಶತಮಾನ ಇರಬಹುದು, ಅದು ನಮ್ಮ ಶತಮಾನ ಆಗಬೇಕು. ಆ ಹಿನ್ನೆಲೆಯಲ್ಲಿ ನಮ್ಮೆಲ್ಲರ ಪ್ರಯತ್ನವನ್ನು ಮಾಡೋಣ ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಹಿಂದೂ ಸಂಗಮದ ಒಟ್ಟು ವಿಚಾರವನ್ನು ನಮ್ಮೆಲ್ಲರ ಮನಸ್ಸಿಗೆ ನೀಡಿದಂತಹ ಹಿರಿಯರಾಗಿರುವಂತಹ ಸುಭಾಷ್ ಕಲಂಜರ್ ತಮಗೆ ವಂದನೆಗಳು. ಕಾರ್ಯಕ್ರಮದ ಮುಂದೆ ನಮ್ಮ ತಾಲೂಕಿನ ಆಯೋಜನಾ ಸಮಿತಿಯ ಅಧ್ಯಕ್ಷರು ನಮಗೆಲ್ಲರಿಗೂ ಒಂದಷ್ಟು ಪ್ರೇರಣೆ ನೀಡಿರುವಂತಹ ವ್ಯಕ್ತಿ, ಈ ಕಾರ್ಯಕ್ರಮದ ಒಟ್ಟು ವ್ಯವಸ್ಥೆಯ ದೃಷ್ಟಿಯಲ್ಲಿ ನಮ್ಮ ಜೊತೆಗೆ ಜೋಡಿಸ್ತಿರುವಂತಹ ವಿಜಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರು, ನಮ್ಮ ಆಯೋಜನಾ ಸಮಿತಿಯ ಅಧ್ಯಕ್ಷರಾದಂತಹ ಅಜಿತ್ ಶೆಟ್ಟಿ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡ್ತಾರೆ. ನೇತ ಸಾಹಿತ್ಯ ಬಿಡುಗಡೆ ಮಾಡುವ ಈ ಕಾರ್ಯಕ್ರಮದ ರಚನೆಯನ್ನ ವೇದಿಕೆ ಪುನಃ ಮಾತ ಗಣ್ಯರನ್ನಟ್ಲೆ ఒక ಮೂಲ ಪುನಃ ಸ್ವಯಂ ಸೇವಕರನ್ನಟ್ಲೆ ఒక ಹಿರಿಯರನ್ನಟ್ಲೆ ఒక ತಾಲೂಕದ ಗಣ್ಯರನ್ನಟ್ಲೆ ಹಿಂದೂ ಸಂಗಮ ಆಯೋಜನಾ ಸಮಿತಿ ಇಂಚಿನ ಮಲ್ಬೋಡು ದಾದ ಪೂರ ಅನ್ಕೊಂಡು ಸುಭಾಷನ್ನೇ ಬಾರಿ ಸೋಪೊಡ್ಲಿಕ್ಕೆ ಮಾತಾಡಗಳ ಪಂಡೇರು ಅಂಚನೆ ಹಿಂದೂ ಸಂಗಮ ದಾಯಗಾವಡು ನಮ್ಮ ಹೆಚ್ಚು ಉಪ್ಪೋಡು ಪಂಡದು ನಮ್ಮ ರೈತ ಬಂಧುದ ಮಾಲೀಕರೆಲ್ಲ ಬಾರಿ ಹೊಂಗುಡು ಪಂಡೇರು ಈಗಲೂ ದಾಯಿಗೆ ನೆಕ್ಕು
ಲೆಂತ ಮಂಡ ಐತೆ ಪಂಡ ಆರ ಎಂಚಿನ ಬಾಯಡಿ ಪಂಡರ ರೈತ ಬಂದು ಏನು ಮಲ್ತೊಂದುಲ್ಲೇರು ಅಂಚಿನ ವ್ಯಕ್ತಿ ನೀ ಬರ್ತದೆ ಈ ನೆತ್ತ ಸಾಹಿತ್ಯ ನೀನು ಬಿಡುಗಡೆ ಮಾಡ್ತೇವೆ ಯಾನಿಗಳು ಸೇರಿದ ನಾಕದ ಮಾತು ಇದೆ ಕೇಳು ಈ ಹಿಂದೂ ಸಂಗಮ ನಮ್ಮ ಬಾರಿ ಪೊರ್ಲುಡು ಯಶಸ್ಸು ಮತ್ತು ಕೊಕ್ಕ ನಾವು ಒಂದೇ ತಿಂಗಳು ಟೈಮ್ ಹೋಗ್ಕೊಂಡು ನಮ್ಮ ಮಾತೆಲ್ಲ ಒಟ್ಟಿಗೆ ಸೇರಿದು ರಾತ್ರಿ ಬಗ್ಗೆ ಕೆಲಸ ಮಾಡ್ತದೆ ಮಾಡ್ಬೋದು ದಯಗೊಂಡು ಮಸ್ತ್ ಬಂಗೊಂಡು ಗೊತ್ತುಂಟು ನಮ್ಮ ಪ್ರತಿ ವರಿ ಅನ್ಬೋದು ಆಯ್ತು ಮಾತೆಲ್ಲ ಐ ಬುದ್ಧಲಪ್ಪು ಅದನ್ನ ಜೈನ್ಸ್ಲಪ್ಪು ಮಾತೆಲ್ಲ ನಮ್ಮ ಇದೆ ಶಿವಸೇನೆ ಪಂಡೆ ನಮಗೆ ರಾಷ್ಟ್ರ ಪ್ರೇಮ ಮುಖ್ಯ ರಾಷ್ಟ್ರೀಯತೆ ಮೈನು ಏಟ ರಾಷ್ಟ್ರೀಯತೆ ಮಾತೆಲ್ಲ ನಮ್ಮ ಕೋಡು ಟೀ ಕೊಡಕ್ಕೆ ಬರ್ರೆ ಬಂದು ಓವೇ ರೀತಿದ ಪೊಲಿಟಿಕಲ್ ಎಜೆಂಡಾ ಹೆಚ್ಚು ಬಂದ್ರೆ ನಾವು ಫಸ್ಟ್ ಮನದಟ್ಟು ಅನ್ಬೋದು ಅವಾಗ ಮಾತ್ರ ಈ ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಯಾರು ಇಂಟಿ ಮಾಡೋದು ಇಲ್ಲಿ ಬರ್ತಿನ ಮಾತಾಡಲ್ಲ ಬೀರಕ್ಕೆ ಈ ಕಾರ್ಯಕ್ರಮ ಯಶಸ್ಸು ಮಲ್ಬರೆ ನಮ್ಮ ಪ್ರಯತ್ನ ವರ್ಗ ಖಂಡಿತ ಈ ಕಾರ್ಯಕ್ರಮ ಯಶಸ್ಸು ಹಾಕೊಂಡು ಪಡೆದಿಲ್ಲ ಬರ್ತನಾಗಲೆಲ್ಲ ಮಾತಿನ ಒಂದಿವಸ ಒಂದು ಈ ಕಾರ್ಯಕ್ರಮ ಈ ವೇದಿಕೆ ನಾನು ಜಾಗೃತರು ನಾವು ಬಂಟರ ಸಂಘದಲ್ಲಿ ನಾನು ಒಂದಿವಸ ಒಂದಿಲ್ಲ ಏನು ರಡ್ಡ ಪಾತ್ರ ನಾನು ಮುಗಿಪೆ ಥ್ಯಾಂಕ್ ಯು. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಎಲ್ಲರ ಸಹಕಾರವನ್ನು ಕೋರಿದ ನಮ್ಮ ಅಧ್ಯಕ್ಷರಾದಂತಹ ಅಜಿತ್ ಅಣ್ಣನಿಗೆ ಕೂಡ ಅತ್ಯಂತ ಗೌರವದ ನಮನಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಧನ್ಯವಾದಕ್ಕಿಂತ ಮೊದಲು ಒಟ್ಟು 7 ಮಂಡಲದಲ್ಲಿ ಕಾರ್ಯಕ್ರಮಗಳು ಯಾವಾಗೆಲ್ಲ ಆಗ್ತದೆ ಎಂಬ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಿದ್ದೇನೆ. ಗುರಾಣಿಗೆರೆ ಮಂಡಲ ಇದು 15ನೇ ತಾರೀಕಿಗೆ ಭಾನುವಾರ ಸಮಯ ಬೆಳಿಗ್ಗೆ 10ಕ್ಕೆ ನವಶಕ್ತಿ ಮೈದಾನ ಶಕ್ತಿನಗರದಲ್ಲಿ ನಡೆಯಲಿದೆ. ಕರಾಯ ಮಂಡಲದ ಕಾರ್ಯಕ್ರಮ 1/2/2026 ಬೆಳಿಗ್ಗೆ 10ಕ್ಕೆ ಗೋಕುಲ ಮೈದಾನ ಯಳಂದಿನ ಇಲ್ಲಿ ನಡೆಯಲಿದೆ. ಲಾಯ್ಲ ಮಂಡಲದ ಕಾರ್ಯಕ್ರಮ 1/2/2026 ಬೆಳಿಗ್ಗೆ 10 ಗಂಟೆಗೆ ಶ್ರೀ ವನದುರ್ಗ ದೇವಸ್ಥಾನ ಮಲಬೆಟ್ಟು ಇಲ್ಲಿ ನಡೆಯಲಿದೆ. ಬಂದಾರು ಮಂಡಲದ ಹಿಂದೂ ಸಂಗಮ ಕಾರ್ಯಕ್ರಮ 25/1/2026 ಬೆಳಿಗ್ಗೆ 10 ಗಂಟೆಗೆ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಕೊರೆಂಜ ಇಲ್ಲಿ ನಡೆಯಲಿದೆ. ಬಾರಿಯ ಮಂಡಲದ ಕಾರ್ಯಕ್ರಮ 25/1/2026 ಬೆಳಿಗ್ಗೆ 10 ಗಂಟೆಗೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಬಾರಿಯ ಇಲ್ಲಿ ನಡೆಯಲಿದೆ. ಮಣಂತ್ಯಾರು ಮಂಡಲದ ಹಿಂದೂ ಸಂಗಮದ ಕಾರ್ಯಕ್ರಮ 25/1/2026 ಸಂಜೆ 4 ಗಂಟೆಗೆ ಪಂಚಗಟ್ಟೆ ಶ್ರೀ ಬಸವೇಶ್ವರ ದೇವಸ್ಥಾನದ ವಠಾರದಲ್ಲಿ ನಡೆಯಲಿದೆ. ಬೆಳ್ತಂಗಡಿ ಮಂಡಲದ ಕಾರ್ಯಕ್ರಮ 1/2/2026 ಬೆಳ್ತಂಗಡಿಯ ಸಂತೆಗಟ್ಟೆ ಇಲ್ಲಿರುವಂತಹ ಸಮಾಜ ಮಂದಿರದ ವಠಾರದಲ್ಲಿ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಎಲ್ಲರಿಗೂ ಧನ್ಯವಾದ ಸಮರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ. ಅದಕ್ಕಿಂತ ನಂತರ ತಾಲೂಕಿನ ಆಯೋಜನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಮಂಡಲದ ನಿರ್ವಹಣಾ ತಂಡದ ಮಂಡಲ ಸಂಯೋಜಕರು ಈ ಸಭೆ ಮುಗಿದ ತಕ್ಷಣ ನಾವು ಒಂದು 10 ನಿಮಿಷ ಸೇರಲಿಕ್ಕಿದೆ. ಮುಂದಿನ ಕಾರ್ಯಚಟುವಟಿಕೆಗಳ ಬಗ್ಗೆ ಹಿರಿಯರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಲಿಕ್ಕಿದೆ. ಆ ದೃಷ್ಟಿಯಲ್ಲಿ ನಾನು ಹೇಳಿದಂತ ಮಂಡಲದ ಸಂಯೋಜಕರು ಮತ್ತು ತಾಲೂಕು ಸಮಿತಿಯ ಆಯೋಜನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಈ ಸಭೆ ಆದ ತಕ್ಷಣ ಸೇರಬೇಕು. ಕೊನೆಯದಾಗಿ ಧನ್ಯವಾದ ಸಮರ್ಪಣೆ ನಮ್ಮ ತಾಲೂಕಿನ ಜೊತೆ ಕಾರ್ಯದರ್ಶಿಯಾಗಿರುವಂತಹ ತುಕಾರಾಮ್ ಬಿ ಇವರಿಂದ. ಹಿಂದೂ ಸಂಗಮ ಆಯೋಜನಾ ಸಮಿತಿ ಬೆಳ್ತಂಗಡಿ ತಾಲೂಕು ಈಗಾಗಲೇ ಶಿಕ್ಷಣ ವರ್ಗ ಮತ್ತು ಆಮಂತ್ರಣ ಪತ್ರ ಬಿಡುಗಡೆ ಕಾರ್ಯಕ್ರಮದ ವೇದಿಕೆಯಲ್ಲಿ ನಾವೆಲ್ಲಿದ್ದೇವೆ. ಈ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಶುಭ ಹಾರೈಸಿದ ರೈತ ಬಂಧು ಒಂದು ಮಾಲಕರಾದ ಉದ್ಯಮಿ ಶಿವಶಂಕರ್ ನಾಯ್ಕ ಅವರಿಗೆ ಧನ್ಯವಾದಗಳು. ಹಿಂದೂ ಸಂಗಮ ಆಯೋಜನಾ ಸಮಿತಿ ಬೆಳ್ತಂಗಡಿ ಕ್ರಿಯಾ ಅಧ್ಯಕ್ಷರಾದ ಅಜಿತ್ ಜಿ ಸಿ ಆದ ಸುಭಾಷ್ ಕಲಂಜ ಇವರಿಗೂ ಧನ್ಯವಾದಗಳು. ಕೊಯ್ಯೂರು ಸ್ವಯಂ ಸೇವಕರು, ತಾಲೂಕು ಸಂಘ ಚಾಲಕರು ಹಾಗೂ ಬೆಳ್ತಂಗಡಿ ತಾಲೂಕಿನ ಗಣೇಶ್ ಕಾಂತಾಜ ಇವರಿಗೂ ಧನ್ಯವಾದಗಳು. ಆಮಂತ್ರ ಪತ್ರ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿರ್ಗಮಿಸಿದ ಶಾಸಕರಾದ ಹರೀಶ್ ಪುಂಜ ಅವರಿಗೂ ಧನ್ಯವಾದಗಳು. ಬೆಳ್ತಂಗಡಿ ಆಯೋಜನಾ ಸಮಿತಿಯ ಉಪಾಧ್ಯಕ್ಷರಾದ ಜಯ ಅನಂತ್ ಭಟ್ ಇವರಿಗೂ ಧನ್ಯವಾದಗಳು. ದೇವಸ್ಥಾನ ಭಜನಾ ಮಂಡಳಿಯ ಅಧ್ಯಕ್ಷರು ಹಿರಿಯರಿದ್ದಾರೆ, ಅವರಿಗೂ ಧನ್ಯವಾದಗಳು.
7 ಮಂಡಲದ ಸಂಯೋಜಕರು, ನಿರ್ವಹಣಾ ತಂಡದವರಿಗೂ ಸಹ ಧನ್ಯವಾದಗಳು. ಸಂಘದ ಹಿರಿಯರಿದ್ದಾರೆ, ಅವರಿಗೂ ಸಹ ಧನ್ಯವಾದಗಳು. ತಾಲೂಕು ಆಯೋಜನಾ ಸಮಿತಿಯ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು, ನಿರ್ವಹಣಾ ತಂಡದವರಿಗೂ ಸಹ ಧನ್ಯವಾದಗಳು. ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಹಾಗೂ ಭಾಗವಹಿಸಿದ ಎಲ್ಲರಿಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಧನ್ಯವಾದಗಳು. ಭಟ್ರ ಸಂಘದ ಅಧ್ಯಕ್ಷರಾದ ಜಯಂತ್ ಭಂಡಾರಿ ಹಾಗೂ ಈ ಹಾಲನ್ನು ಒದಗಿಸಿದಂತ ಈ ಸಂಘದ ಅಧ್ಯಕ್ಷರಿಗೆ ಧನ್ಯವಾದಗಳು. भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत्। ॐ शान्ति शान्ति शान्ति।